ನಮಸ್ಕಾರ ವೀಕ್ಷಕರೇ, ತಿರುಗುಬಾಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರ ಕೊಡೋದಕ್ಕೆ ಈ ವಾರದ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ ಇದರ ಪ್ರಮುಖರಾಗಿರ್ತಕ್ಕಂತಹ ಪ್ರತಿಭಾ ಕುಳೈ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ವಾರ ಅವರ ಜೊತೆ ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರವನ್ನು ಕೂಡ ಕೊಡ್ಲಿಕ್ಕೆ ಸಜ್ಜಾಗಿದ್ದಾರೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರತಿಭಾ ಕುಳೈ ಅವರೀಗ ಈಗ ಇವತ್ತಿನ ಈ ಚರ್ಚೆಯಲ್ಲಿ ಈಗ ಭಾಗವಹಿಸ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ಹೇಗಿದ್ದೀರಾ? ಆರಾಮಿದ್ದೇನೆ. ಎಸ್, ಈಗ ಪ್ರತಿಭಾ ಕುಳೈ ಅವರು ಮೂಲತಃ ಎಲ್ಲಿ ಅವರು? ನಾನು ಕುಳಾಯಿ ಅವಳು. ಕುಳಾಯಿ ಅಂದ್ರೆ ಮಂಗಳೂರಿಗೆ ಸಂಬಂಧಪಟ್ಟಂತ ಆಗಿರ್ತದೆ. ಹೌದು. ಮಂಗಳೂರು ಅಂತ ಹೇಳಿದ್ಮೇಲೆ ನೀವು ಮಂಗಳೂರಿನವರೇ ಕುಳಾಯಿ ಅಂತ ಹೇಳ್ತೀರಾ. ಆದ್ರೆ ಮಂಗಳೂರಿನವರಾಗಿ ಮಂಗಳೂರಿನಲ್ಲಿ ಹುಟ್ಟಿರೋದಕ್ಕೆ ಅಥವಾ ಮಂಗಳೂರಲ್ಲಿ ಇರೋದಕ್ಕೆ ನಂಗೆ ನಾಚಿಕೆ ಆಗ್ತದೆ ಅನ್ನುವಂಥದ್ದು ಹೇಳಿಕೆಯನ್ನು ಕೂಡ ನೀಡಿದ್ರಿ ಪ್ರತಿಭಾ ಕುಳಾಯಿ ಅವರು. ಹೌದು, ಹೇಳಿದ್ದೇನೆ. ಹಾಗಾದ್ರೆ ಮಂಗಳೂರಿನಲ್ಲಿ ಇದು ಈ ರೀತಿಯಾದಂತ ಹೇಳಿಕೆ ಕೊಡ್ಬೋದಾ ಅಂತ ಹೇಳಿ? ನಾಚಿಕೆ ಆದಕ್ಕೆ ಹೇಳಿದ್ದೇನೆ, ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ. ಯಾವ ಕಾರಣಕ್ಕೋಸ್ಕರ? ನೋಡಿ, ನಾವು ಮಂಗಳೂರಲ್ಲಿದ್ದು, ಮ್ಯಾಂಗ್ಳೂರ್ ಇಸ್ ಒನ್ ಆಫ್ ದ ಹೈಲಿ ಎಜುಕೇಟೆಡ್ ಡಿಸ್ಟ್ರಿಕ್ಟ್, 100% ಲಿಟ್ರಸಿ ಇರುವಂತ ಜಾಗ. ಇಲ್ಲಿ ಎಜುಕೇಶನ್ ಹಬ್ ಇದೆ. ನಾವು ಸಾಮಾನ್ಯ ಜನರಲ್ಲ ಮಂಗಳೂರಿನವರು. ವಿ ಆರ್ ವೆರಿ ಸ್ಪೆಷಲ್. ಬೇರೆ ಡಿಸ್ಟ್ರಿಕ್ಟ್ ಗೆ ಕಂಪೇರ್ ಮಾಡೋದಾದ್ರೆ ಅಥವಾ ರಾಜ್ಯದ ಯಾವುದೇ ಒಂದು ಡಿಸ್ಟ್ರಿಕ್ಟ್ ಕಂಪೇರ್ ಮಾಡೋದಾದ್ರೆ ವಿ ಆರ್ ವೆರಿ ಸ್ಪೆಷಲ್. ನಮ್ಮ ಕಲ್ಚರ್ ಆಗಿರ್ಬೋದು, ನಮ್ಮ ಸಾಫ್ಟ್ವೇರ್ಸ್ ಆಗಿರ್ಬೋದು, ನಮ್ಮ ಎಜುಕೇಶನ್ ಆಗಿರ್ಬೋದು, ಎಲ್ಲದು ವಿ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬಟ್ ಈ ಹಿಂದೆ ನಾವು ನೋಡಿದ್ದೇವೆ ಮಂಗಳೂರಲ್ಲಿ ಎಷ್ಟೋ ಪಬ್ ದಾಳಿ ಪ್ರಕರಣ ಆಗಿರ್ಬೋದು, ಹೋಮ್ ಸ್ಟೇ ಪ್ರಕರಣ ಆಗಿರ್ಬೋದು. ಸೊ ನಾನೊಂದು ಮಹಿಳೆಯಾಗಿ ನನ್ನ ಮುಂದೆ ಈ ರೀತಿ ಅತ್ಯಾಚಾರ ಮಹಿಳೆಯರ ಮೇಲೆ ನಡೆದಾಗ ನನಗೆ ತುಂಬಾ ಅವಮಾನ ಆಗ್ತದೆ. ಯಾಕೆಂದ್ರೆ ನಾವು ಒಂದು ಕಡೆ ಮಾಡರ್ನೈಸೇಷನ್ ಬಗ್ಗೆ ಮಾತಾಡ್ತೇವೆ, ಹಾಗಾದ್ರೆ ನಾವು ಪಬ್ ದಾಳಿ ಮತ್ತೆ ಹೋಮ್ ಸ್ಟೇ ಪ್ರಕರಣ ಎಲ್ಲ ನೋಡುವಾಗ ಇಟ್ ರಿಯಲಿ ಮೇಕ್ಸ್ ಮಿ ಫೀಲ್ ವೆರಿ ಬ್ಯಾಡ್ ದಟ್ ನಾವು ಇಂಥ ಒಂದು ಊರಲ್ಲಿದ್ದು ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಮಂಗಳೂರನ್ನ ತಾವು ದೂರ್ತಾ ಇದ್ದೀರಾ? ದೂರ್ತಾ ಇಲ್ಲ, ಖಂಡಿತ ದೂರ್ತಾ ಇಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್. ಬಟ್ ಈ ಒಂದು ಇನ್ಸಿಡೆನ್ಸ್ ಏನಿದೆ, ಇಟ್ ಹ್ಯಾಸ್ ಮೇಡ್ ನಮ್ಮನ್ನೆಲ್ಲರೂ ನಾಚಿಕೆ ಪಡುವ ಹಾಗೆ ಮಾಡ್ಕೊಂಡಿದೆ. ಯಾಕೆಂದ್ರೆ ನೀವೀಗ ಇವಾಗ್ಲೂ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು, ಅಥವಾ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು, ಅಥವಾ ನೀವು ಬೇರೆ ದೇಶಕ್ಕೆ ಹೋದಾಗ ನೀವು ಮಂಗಳೂರಿನವ್ರು ಅಂತ ಹೇಳಿದಾಗ ಅಲ್ಲಿ ಅವ್ರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಹೆದರ್ತಾರೆ. ಇಲ್ಲಿ ಇವನ್ ಪ್ರವಾಸಿ ತಾಣಗಳು ಎಷ್ಟೋ ಇದ್ರು ಇಲ್ಲಿವರೆಗೆ ನಾವು ಅದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಜನ ಇಲ್ಲಿ ಬರ್ಲಿಕ್ಕೆ ಹೆದರ್ತಾರೆ. ಇಲ್ಲಿ ಮೋರಲ್ ಪೊಲೀಸಿಂಗ್ ಆಗಿರ್ಬೋದು, ಇಂಥ ದಾಳಿಗಳಾಗಿರ್ಬೋದು. ಒಂದ್ ಕಡೆ ನಾವು ಮಾಡರ್ನೈಸೇಷನ್ ಬಗ್ಗೆ ಮಾತಾಡ್ತೇವೆ, ಇನ್ನೊಂದ್ ಕಡೆ ನಾವು ಎಲ್ಲೋ ಒಂದ್ ಕಡೆ ನ್ಯಾರೋ ಲುಕ್ಔಟ್ ಕಡೆ ಹೋಗ್ತಾ ಇದ್ದೇವೆ. ಸೊ ಇಂಥದ್ದೆಲ್ಲ ಇರುವಾಗ ನಾವು ಎಲ್ಲಿ ಇದ್ದೇವೆ ಅಂತ ಹೇಳ್ಕೊಂಡು ಒಂದು ಕ್ವೆಶ್ಚನ್ ಮಾರ್ಕ್. ಯಾಕೆಂದ್ರೆ ಎಲ್ಲಾ ಮೆಟ್ರೋಪಾಲಿಟನ್ ಸಿಟೀಸ್ ನೀವು ನೋಡಿದ್ರೆ ಅಲ್ಲಿ ಹೆಣ್ಮಕ್ಳು 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿಗೆ ಆರಾಮದಲ್ಲಿ ಏನ್ ಟೆನ್ಷನ್ ಇಲ್ಲದೆ ಓಡಾಡ್ತಾರೆ. ಬಟ್ ನಮ್ಮ ಮಂಗಳೂರಲ್ಲಿ ನಾವು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ನೀವು ಮಂಗಳೂರು ಅನ್ನುವಂಥದ್ದನ್ನ ನಾನು ಮಂಗಳೂರಿನ ಆಕೆ ಅನ್ನುವಂಥದ್ದು ಈಗ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳ್ತೀರಿ. ಆದ್ರೆ ಪ್ರತಿಭಾ ಕುಳೈ ಅನ್ನುವಂತ ಹೆಸರಲ್ಲಿ ಕುಳೈ ಅನ್ನುವಂಥದ್ದು ಮಾತ್ರ ಇದೆ. ಇಲ್ಲ, ಈ ಒಂದು ಇನ್ಸ್ಟೆಂಟ್ ಗೆ ಮಾತ್ರ ನಾನು ನಾಚಿಕೆ ಆಗ್ತದೆ ಅಂತ ಹೇಳಿದ್ದೆ. ಹಾಗಾದ್ರೆ ಪ್ರತಿಭಾ ಕುಳೈ ಅನ್ನುವಂತ ಹೆಸರಲ್ಲಿ ಕುಳೈ ಅನ್ನುವಂಥದ್ದು ಕೂಡ ಅದು ಮಂಗಳೂರಿಗೆ ಸಂಬಂಧಪಟ್ಟದ್ದು. ಅದನ್ನ ಯಾಕೆ ಇಟ್ಕೊಂಡಿದ್ದೀರಾ? ಅದನ್ನ ತೆಗಿಬೋದಿತ್ತಲ್ಲ? ನಾನು ಯಾಕೆ ತೆಗಿಬೇಕು ಅದನ್ನು? ನಾನು ಒಂದು ಇನ್ಸಿಡೆಂಟ್ಸ್ ಗೆ ಬೇಕಾಗಿ ಒಂದು ಇನ್ಸಿಡೆಂಟ್ ಅನ್ನು, ಒಂದು ಪ್ರಕರಣ ಆದಾಗ ನಾನು ಅದನ್ನು ಕೋಟ್ ಮಾಡ್ಕೊಂಡು ಎಕ್ಸಾಂಪಲ್ ಕೊಟ್ಕೊಂಡು ಹೇಳಿದಷ್ಟೇ. ನನ್ನ ಎಜುಕೇಶನ್ ಆಗಿದ್ದು ನಾನು ಮಂಗಳೂರಲ್ಲಿ, ನಮ್ದು ಪೂರ್ವಜರು ಇದ್ದದ್ದು ಮಂಗಳೂರಲ್ಲಿ, ನಮ್ಗೆ ಸಂಸ್ಕೃತಿ ಏನ್ ಕೊಟ್ಟಿದ್ದಾರೆ ಅದು ಮಂಗಳೂರು ಸಂಸ್ಕೃತಿಯೇ ನಮಗೆ ಕೊಟ್ಟಿದ್ದಂಥದ್ದು. ಸೊ ನಾನು ಎಲ್ಲದಕ್ಕೆ ಮಂಗಳೂರನ್ನು ದೂಷಿಸುದಿಲ್ಲ. ಮಂಗಳೂರು ಇಟ್ಸ್ ರಿಯಲಿ, ಇವತ್ತು ನಾನು ಪ್ರತಿಭಾ ಕುಳೈ ಆಗ್ಲಿಕ್ಕೆ ಕಾರಣನೂ ಈ ಮಂಗಳೂರು ಮಹಾನಗರ ಪಾಲಿಕೆಯೇ. ಬಟ್ ಅಲ್ಟಿಮೇಟ್ಲಿ ನಾನು ಏನ್ ಹೇಳೋದಂದ್ರೆ, ಕೆಲವೊಂದು ಇನ್ಸ್ಟೆನ್ಸ್ ನಮ್ಮ ಊರಿನ ಹೆಸರನ್ನು ಹಾಳು ಮಾಡ್ತಾ ಇದೆ ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಅದೇ ನೀವು ಮಂಗಳೂರನ್ನು ಈಗ ದೂರ್ತಾ ಇದ್ದೀರಾ, ಆದ್ರೆ ನಿಮ್ಗೆ ಕುಡಿಲಿಕ್ಕೆ ನೀರಾಗಿರ್ಬೋದು ಎಲ್ಲವೂ ಕೂಡ ಈಗ ತಾನೇ ಹೇಳಿಕೊಂಡ್ರಿ ಮಂಗಳೂರು ಅನ್ನುವಂಥದ್ದು ಒಳ್ಳೆಯದದ್ದು. ಆದ್ರೆ ಈಗ ಈ ಹಿಂದೆ ಹೇಳಿಕೆಯಲ್ಲಿ ನೀವು ಈಗ ಮಂಗಳೂರಿನವರಿಗೆ ಕೂಡ ಹೇಳುವಾಗ ನನ್ನ ಹಿಂದೆ ಹೇಳಿಕೆ ನಾನು ಏನ್ ಹೇಳಿದ್ದೆ, ಆ ಹೇಳಿಕೆ ಒಟ್ಟಿಗೆ ನಾನು ಇದನ್ನು ಸೇರಿಸ್ಕೊಂಡು ಹೇಳಿದ್ದೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಮಂಗಳೂರಲ್ಲಿ ಇರ್ಲಿಕ್ಕೆ, ಮಂಗಳೂರು ಇಸ್ ನಾಟ್ ಅನ್ ಅನ್ಸೇಫ್ ಪ್ಲೇಸ್ ಅಥವಾ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಅಂತ ಯಾಕೆ ಹೇಳಿದ್ದೇನೆ ಅಂತ ಹೇಳಿ ನಾನು ಎರಡು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದೇನೆ. ಸುಮ್ನೆ ಬೇರೆ ಎಲ್ಲದಕ್ಕೆ ನಾನು ಸೇರಿಸ್ಕೊಂಡೇನು ಹೇಳಲಿಲ್ಲ. ಆದ್ರೂ ಕೂಡ ನಿಮ್ಮ ವಿರುದ್ಧವಾಗಿ ಫೇಸ್ಬುಕ್ ನಲ್ಲಿ ಒಬ್ಳು ಹುಡುಗಿ ಇದರ ವಿರುದ್ಧವಾಗಿ ಮಾತನಾಡ್ತಾಳೆ. ಅಂದ್ರೆ ಮಂಗಳೂರಿನ ಕಾರ್ಪೊರೇಟರ್ ಆದವರು ಮಂಗಳೂರಿನ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾರೆ ಅನ್ನುವಂತ ವಿಚಾರವಾಗಿ ಮಾತಾಡ್ತಾರೆ. ಅದು ಅವರ ಫ್ರೀಡಮ್, ಅವರಿಗೆ ಅದು ತಪ್ಪು ಅಂತ ಅನಿಸಿತು, ಅದಕ್ಕೆ ಅವ್ರು ಮಾತಾಡ್ತಾ ಇದ್ರು. ನನಗೆ ಈ ಎರಡು ಹೇಳಿಕೆ ಕೊಡ್ಬೇಕು ಅಂತ ಅನಿಸಿತು, ನಾನು ಹೇಳಿದೆ. ನಾನು ಬೇರೆ ಮಂಗಳೂರು ಜನರ ಬಗ್ಗೆ ಏನ್ ಹೇಳಿಲ್ಲ, ಕಸ್ಟಮ್ ಕಲ್ಚರ್ ಟ್ರೆಡಿಷನ್ ಬಗ್ಗೆ ನಾನು ಏನ್ ಹೇಳಿಲ್ಲ, ಅಥವಾ ಯಾವ್ದ್ರ ಬಗ್ಗೂ ನಾನು ಹೇಳಿಲ್ಲ. ನಾನು ಹೇಳಿದ್ದು ಇಲ್ಲಿ ಹೆಂಗಸರ ಮೇಲೆ
ನಡ್ಕೊಂಡ ರೀತಿ ನನ್ಗೆ ಸರಿ ಅಂತ ಕಾಣ್ಲಿಲ್ಲ. ಇದು ಮಾತ್ರ ಅಲ್ಲ, ಅದ್ರ ನಂತರ ಎಷ್ಟೋ ಸಲ ಈ ಮೋರಲ್ ಪೊಲೀಸಿಂಗ್ ಮಾಡ್ಕೊಂಡು ಈ ಹುಡುಗ ಹುಡುಗಿ ಅಲ್ಲಿ ಸಿಕ್ಕಿದಾಗ ಹಿಡ್ಕೊಂಡು ಹೊಡೆಯುವುದು ಅದೆಲ್ಲ ನನ್ಗೇನೋ ಸರಿ ಅಂತ ಅನಿಸುದಿಲ್ಲ. ಯಾಕೆಂದ್ರೆ ಮೋರಲ್ ಪೊಲೀಸಿಂಗ್ ಮಾಡ್ಲಿಕ್ಕೆ ಅವ್ರು ಯಾರು ಅಂತ ಆಗ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಪೊಲೀಸ್ ಆಯೋರು, ಪೊಲೀಸಿಗೂ ಅಧಿಕಾರ ಇಲ್ಲ ಸಿಕ್ಕಲಿ ಹೆಣ್ಮಕ್ಳಿಗೆ ಹೊಡೆಯುವಂತದ್ದು. ಹೆಣ್ಣು ಮಕ್ಕಳಿಗೆ ಅವರ ತಂದೆ ತಾಯಿ ಹೊಡಿಲಿಕ್ಕೆ ಇಲ್ಲ. ಒನ್ಸ್ ದೇ ಕಮ್ ಟು ಅ ಸರ್ಟನ್ ಏಜ್, ಒಂದು ಅವ್ರಿಗೆ ಮೆಚುರಿಟಿ ಬಂದ ಮೇಲೆ ತಂದೆ ತಾಯಿ ಹೊಡೆಯುವಂತದ್ದು ಅಧಿಕಾರ ತಂದೆ ತಾಯಿಗಳಿಗೆ ಇಲ್ಲ. ಅದನ್ನ ನೋಡ್ಕೊಳ್ಳಿಕ್ಕೆ ಅವರ ಪೇರೆಂಟ್ಸ್ ಇದ್ದಾರೆ, ಅವರ ಫ್ಯಾಮಿಲಿ ಇದೆ, ಅವರ ರಿಲಿಜನ್ ಇದೆ, ಅಥವಾ ಏನೋ ಎಲ್ಲ ಇದೆ. ದರ್ ಈಸ್ ಅ ಸಿಸ್ಟಮ್ ಫಾರ್ ಇಟ್. ಯಾರೋ ಬರೋದು ಹುಡುಗಿಯರಿಗೆ ಇದ್ದಲ್ಲಿ ಹೋದಲ್ಲಿ ಹೊಡೆಯೋದು ನಂಗೇನೋ ಅದು ಸರಿ ಅಂತ ಅನಿಸ್ಲಿಲ್ಲ. ಅದಕ್ಕೆ ನಾನು ಸ್ಪಷ್ಟವಾಗಿ 2 ಉದಾಹರಣೆ. ಒಂದು ಪಬ್ ದಾಳಿ ಪ್ರಕರಣ. ಹಾಗಾದ್ರೆ ಯಾಕೆ ನಾವು ಇಲ್ಲಿ ನಮ್ಗೆ ಪಬ್ ಬೇಡ ಅಂತ ಆದ್ಮೇಲೆ ಪಬ್ಗೆ ನಾವು ಯಾಕೆ ಪರ್ಮಿಷನ್ ಕೊಡ್ತಾ ಇದ್ದೇವೆ? ಕೊಟ್ಟದಕ್ಕೆಲ್ಲ ಹುಡುಗರಲ್ಲಿ ಹೋಗ್ತಾ ಇರುವುದು, ಯೂತ್ಸ್ ಅಲ್ಲಿ ಹೋಗುವಂತದ್ದು. ಸೊ ಆ ಪಬ್ ಕಲ್ಚರ್ ಅಲ್ಲಿ ಸಹ ಪಬ್ ಅಲ್ಲಿ ಏನು ಕೆಟ್ಟದೇನು ಮಾಡೋದಿಲ್ಲಲ್ಲ. ಹೋಗ್ತಾರೆ, ಕುತ್ಕೊಳ್ತಾರೆ, ಗಮ್ಮತ್ ಮಾಡ್ತಾರೆ, ಬಟ್ ಯಾರಿಗೂ ಡಿಸ್ಟರ್ಬ್ ಮಾಡುವಂತ ಯಾರು ಇಷ್ಟೊಳಗೆ ಮಾಡ್ತಾ ಇಲ್ಲಲ್ಲ. ಮತ್ತೆ ಏಕಾಏಕಿ ಅಟ್ಯಾಕ್ ಮಾಡೋದು. ಹೋಮ್ ಸ್ಟೇ ಪ್ರಕರಣನೂ ಅದೇ, ಅವರಲ್ಲಿ ಬರ್ಡೇ ಪಾರ್ಟಿ ಮಾಡ್ತಾ ಇದ್ರು, ಅಲ್ಲಿ ಸಹ ಹುಡುಗಿಯರನ್ನು ಎತ್ತುವುದು, ಹಿಡಿಯುವುದು, ತಿಗ್ಗಾಮಗ್ಗ ಹೊಡೆಯುವುದು ನನ್ಗೇನು ಅದು ಸರಿ ಅಂತ ಅನಿಸ್ಲಿಲ್ಲ. ಈಗ ಆ ಪಬ್ಬಿಗೆ ದಾಳಿ ಮಾಡಿದ್ದನ್ನು ತಾವು ವಿರೋಧಿಸ್ತೀರಾ, ಆದ್ರೆ ಪಬ್ಬಲ್ಲಿ ಎಲ್ಲ ರೀತಿಯಾದಂತಹ ಏನು ಕಾರ್ಯಗಳು ನಡೀತದೆ ಅದಕ್ಕೆ ತಮ್ಮ ಪ್ರೋತ್ಸಾಹ ನಡೀತದೆ. ಅಲ್ಲಿ ಮ್ಯಾಕ್ಸಿಮಮ್ ಏನ್ ನಡೀತದೆ ಹೇಳಿ, ಏನ್ ನಡೀತದೆ ನೀವು ನಂಗೆ ಹೇಳಿ. ಹಾಗಾದ್ರೆ ನಿಮ್ಮದೇ ಪಕ್ಷದಾದಂತಹ ಕವಿತಾ ಸನಿಲ್ ಅವರು ಕೂಡ ಅದ್ರ ಮೇಲೆ ಅಟ್ಯಾಕ್ ಅನ್ನು ಕೂಡ ಮಾಡ್ತಾರೆ. ಪಬ್ ಅಲ್ಲಿ ಬೇರೆ ರೀತಿಯಾದಂತಹ ಘಟನೆಗಳು ಕೂಡ ನಡೀತದೆ. ಪಬ್ಬಿಗೆ ಅವ್ರು ಅಟ್ಯಾಕ್ ಮಾಡ್ಲಿಲ್ಲ. ಮಂಗಳೂರಿನಲ್ಲಿ ಪಬ್ಬಿಗೆ ನೋಡಿ, ಪಬ್ಬಿಗೆ ಅಟ್ಯಾಕ್ ಮಾಡುವಂತದ್ದು ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಏನಾದ್ರು ಇಲ್ಲೀಗಲ್ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಬೇಕಾದಷ್ಟು ನಮ್ಮ ಸಿಸ್ಟಮ್ ಅಲ್ಲಿ ಬೇಕಾದಷ್ಟು ಅದಾದ ಡಿಪಾರ್ಟ್ಮೆಂಟ್ಸ್ ಇದೆ, ಅವ್ರು ಮಾಡ್ಕೊಳ್ತಾರೆ. ಅದಕ್ಕಂತಲೇ ಕವಿತಾ ಸನಿಲ್ ಅವರು ಕೂಡ ಒಂದು ಸಮಯದಲ್ಲಿ ಕವಿತಾ ಸನಿಲ್ ಪಬ್ಗೆ ಅಟ್ಯಾಕ್ ಮಾಡ್ಲಿಲ್ಲ. ಮತ್ತೆ ಇದು ಅವ್ರಿಗೆ ಸಂಬಂಧ ಪಟ್ಟಿದ ಪ್ರಶ್ನೆ. ಸೊ ನೀವು ನನ್ನ ಲೆಕ್ಕದಲ್ಲಿ ಅವ್ರ ಹತ್ರನೇ ಕೇಳ್ಕೊಳ್ಬೇಕು. ಹಾಗಾದ್ರೆ ಕವಿತಾ ಸನಿಲ್ ಮತ್ತು ನಿಮ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ವಾ? ನನಗೆ ಅಗತ್ಯ ಇಲ್ಲದ ವಿಷಯ. ಈಗ ನೀವು ನನ್ನ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ, ನನ್ ರಿಲೇಟೆಡ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಯಾರದೋ ಬಗ್ಗೆ ನಾನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಕವಿತಾ ಸನಿಲ್ ಮತ್ತು ತಮ್ಗೆ ಮನಸ್ತಾಪಗಳಿದೆಯಾ ಅಂತ? ಏನು ಮನಸ್ತಾಪ ಇಲ್ಲ. ಏನ್ ಮನಸ್ತಾಪ ಇರ್ತದೆ? ಹಾಗಾದ್ರೆ ಯಾಕೆ ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಟ್ಟಿಗೆ ಆಗಿ ಒಂದೇ ವೇದಿಕೆಯಲ್ಲಿ ಕುತ್ಕೊಳ್ತಾ ಇಲ್ಲ ಅಂತ ಹೇಳಿ? ಎಲ್ಲ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಆಗಿ ಕುತ್ಕೊಳ್ಳಿದ್ದೇವೆ. ಆದ್ರೆ ನಿಮ್ಮ ನಗುವಲ್ಲಿ ಹೇಳ್ತಾ ಇದೆ ಅದ್ರಲ್ಲೂ ಕೂಡ ಸುಳ್ಳಿದೆ ಅಂತ ಹೇಳಿ. ಖಂಡಿತ ಇಲ್ಲ. ನೋಡಿ, ಪೊಲಿಟಿಕಲ್ ಆಗಿ ನಮ್ಗೆ ನೋಡಿ ಅವರ ಏರಿಯಾ ಬೇರೆ, ನಮ್ಮ ಏರಿಯಾ ಬೇರೆ. ಸೊ ಅಫ್ಕೋರ್ಸ್ ಮೇಯರ್ಗೆ ನಾನು ಅವರ ಕಾಂಪಿಟೇಟರ್ ಆಗಿದ್ದೆ, ಮೇಯರ್ ಕಾಂಪಿಟೇಟರ್ ಆಗಿದ್ದೆ. ಬಟ್ ಇಟ್ಸ್ ಅಗೇನ್ ಅ ಡೆಸ್ಟಿನಿ ಅಂತ ಹೇಳ್ತೇನೆ ನಾನು. ಖಂಡಿತವಾಗಿ ಕವಿತಾ ಸನಿಲ್ ಅನ್ನು ದೂರುದಿಲ್ಲ ಅಥವಾ ಯಾರನ್ನು ದೂರ್ಲಿಕ್ಕೆ ಇಚ್ಛಿಸುವುದಿಲ್ಲ. ಯಾಕೆಂದ್ರೆ ಇಟ್ ಇಸ್ ಡೆಸ್ಟಿನಿ, ಒಂದು ಫೇಟ್ ಅಂತ ಒಂದು ಇರ್ತದೆ ಎಲ್ಲರಿಗೂ. ಸೊ ಆ ಪ್ರಕಾರ ನನ್ಗೆ ಅದು ಆಗ್ಲಿಕ್ಕೆ ಇರ್ಲಿಲ್ಲ, ಆಗ್ಲಿಲ್ಲ. ಐ ಟೇಕ್ ಇಟ್ ದಾಟ್ ವೇ, ವೆರಿ ಪಾಸಿಟಿವ್ಲಿ ಐ ಟೇಕ್ ಇಟ್. ಯಾಕೆಂದ್ರೆ ನಾನು ಫಸ್ಟ್ ಆಫ್ ಆಲ್ ರಾಜಕೀಯ ಫೀಲ್ಡ್ ಅಲ್ಲಿ ಇದ್ದವಳು ಅಲ್ಲ, ನಾನೊಂದು ಲೆಕ್ಚರರ್ ಆಗಿದ್ದವಳು. ಏನೋ ಡೆಸ್ಟಿನಿ ನನ್ನ ಇಲ್ಲಿ ತಂದಿದೆ ಇವತ್ತು. ಸೊ ಡೆಸ್ಟಿನಿ ಡಿಡ್ಂಟ್ ವಾಂಟ್ ಮೀ ಟು ಬಿ ಮೇಯರ್. ದಟ್ ವಾಸ್ ನಾಟ್ ಮೈ ಡೆಸ್ಟಿನಿ, ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ಮೇ ಬಿ ಅವಕಾಶ ಬರ್ಬಹುದು, ಬರ್ಲಿಲ್ಲ ಆದ್ರೂ ಬೇಜಾರಿಲ್ಲ. ಹಾಗಾಗಿ ಅಧಿಕಾರಕ್ಕೋಸ್ಕರ ಕವಿತಾ ಸನಿಲ್ ಅವರನ್ನು ಕೂಡ ದೂರ ಮಾಡಿದ್ರ ಅಂತ ಹೇಳಿ, ಕಾಂಪಿಟೇಟರ್ ಆಗಿರುವಂತ ಒಂದು? ಇಲ್ಲ, ಖಂಡಿತ ಇಲ್ಲ. ನಾನು ಅಧಿಕಾರದ ಹಿಂದೆ ಯಾವತ್ತೂ ಹೋಗ್ಲಿಲ್ಲ, ಇನ್ನು ಮುಂದೆ ಹೋಗುದಿಲ್ಲ. ಮೇ ಬಿ ಇನ್ನು ನಾನು ವೆರಿ ಸ್ಟೇಬಲ್ ಅಲ್ಲ ಪಾಲಿಟಿಕ್ಸ್ ಅಲ್ಲಿ. ನನಗೆ ಈ ಸಿಸ್ಟಮ್ ಸೂಟಬಲ್ ಇಲ್ಲ ಅಂತ ಅನಿಸಿದ್ರೆ ಒಂದು ದಿನ ನಾನು ಈಸಿ ಆಗಿ ಕ್ವಿಟ್ ಆಗ್ತೇನೆ. ಇಟ್ ಈಸ್ ಆಸ್ ಆನ್ ನೌ ಐ ಆಮ್ ಹ್ಯಾಪಿ in being in politics as on now. ನನಗೆ ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇದೆ, ನನಗೆ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಬಟ್ ವೆನ್ ಐ ಫೀಲ್ ಪರ್ಸನಲಿ, ನನಗೆ ಯಾವತ್ತು ನನಗೆ ಅನಿಸಿದ್ರೆ ಒಂದು ವೇಳೆ ದಟ್ ಬೇಡ ಅಂತ ಅನಿಸಿದ್ರೆ ಐ ವಿಲ್ ಕ್ವಿಟ್ ಬ್ಯಾಕ್. ಮತ್ತೆ ಐ ಆಲ್ವೇಸ್ ಥಿಂಕ್ ನನ್ನಲ್ಲಿ ಇರುವಂತದ್ದು ಒಂದು ದೊಡ್ಡ ಒಂದು ಎಸೆಟ್ ಇರುವುದು ನಂದು ಎಜುಕೇಶನ್. ಸೊ ಆಪ್ಷನ್ಸ್ ತುಂಬಾ ಇದೆ ಲೈಫ್ ಅಲ್ಲಿ. ಸೊ ಪಾಲಿಟಿಕ್ಸ್ ಒಂದೇ ಆಪ್ಷನ್ ಏನಲ್ಲ. ಸೊ ಖಂಡಿತವಾಗಿ ನನಗೆ ಪೊಲಿಟಿಕಲಿ ಯಾರು ರೈವಲ್ಸ್ ಅಲ್ಲ. ಸಪೋಸ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಸೋತ್ರು, ಐ ಟೇಕ್ ಇಟ್ ಆಸ್ ಡೆಸ್ಟಿನಿ. ವರ್ಕ್ ಹಾರ್ಡ್ ಮಾಡ್ತೇನೆ, ಕೆಲಸ ಮಾಡ್ತೇನೆ, ಕಷ್ಟ ಪಡ್ತೇನೆ, ಎಲ್ಲ ಮಾಡ್ತೇನೆ. ಎಂಡ್ ಆಫ್ ದ ಡೇ ಒಂದು ವಸ್ತು ನಂಗೆ ಸಿಕ್ಲಿಲ್ಲ ಅಂತ ಆದ್ರೆ ಅದಕ್ಕೆ ನಾನು ಬೇಜಾರ್ ಪಡೋದಿಲ್ಲ ಅಥವಾ ಯಾರ ಮೇಲೆ ಸಹ ನಾನು ಗ್ರಜ್ಜನ್ನು ಇಟ್ಕೊಳ್ಳೋದಿಲ್ಲ. ಈಗ ಆಸಿಫಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದಲ್ಲೂ ಕೂಡ ಹೇಳಿಕೆಯನ್ನು ಕೂಡ ನೀಡಿದ್ರಿ ಸುದ್ದಿಗೋಷ್ಠಿಯಲ್ಲಿ. ಮೋದಿ ಅವರು ತನ್ನ ಹೆಂಡತಿಗೆ ದೌರ್ಜನ್ಯವನ್ನು ಕೂಡ ಮಾಡಿದ್ರು, ಅವರಿಗೆ ಹೆಣ್ಣಿನ ಬಗ್ಗೆ ಮಾಡಿದ್ರು ಅಂತ ಹೇಳಿಲ್ಲ, ಹೆಣ್ಣಿನ ಬಗ್ಗೆ ಇರುವಂತ ಯಾವುದೇ ಕಾಳಜಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ. ಹಾಗಾದ್ರೆ ತಮ್ಗೆ ಅದ್ರ ಬಗ್ಗೆ ನಿಖರವಾದಂತ ಮಾಹಿತಿ ಇದೆಯಾ, ಡಾಕ್ಯುಮೆಂಟ್ ಏನಾದ್ರೂ ಇದೆಯಾ ಅಂತ? ನೋಡಿ, ಏನು ಇಲ್ಲ. ಫಸ್ಟ್ ಆಫ್ ಆಲ್ ಮೋದಿ ಅವರು ಅವ್ರ ಹೆಂಡತಿ ಜೊತೆ ಹೆಂಡತಿಯ ಜೊತೆ ಇಲ್ಲ ಅವರು. ಅಂಡ್ ವೆನ್ ಹಿ ಇಸ್ ನಾಟ್ ಏಬಲ್ ಟು ಲಿವ್ ವಿತ್ ಹಿಸ್ ವೈಫ್,
ಅವರ ಹೆಂಡತಿ ಎಷ್ಟೋ ಸ್ಟೇಟ್ಮೆಂಟ್ಸ್ ಗಳನ್ನು ಕೊಟ್ಟಿದ್ದಾರೆ, ಓಕೆ, ಎಷ್ಟೋ ಸಲ ಪೇಪರ್ ಅಲ್ಲಿ ಬಂದಿದೆ. ಸೊ ಐ ಟೇಕ್ ಇಟ್ ದಟ್ ವೇ. ಎಸ್, ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ನೇರವಾಗಿ ಆ ರೀತಿಯಾದಂತ ಆರೋಪವನ್ನು ಖಂಡಿತವಾಗಿ ಮಾಡ್ತೀರಾ? ಈಗ ಒಂದು ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ ನಾವು ಇದ್ದೇವೆ ಅಂತ ಆದ್ರೆ, ಒಬ್ಬರ ಜೊತೆ ನಾವು ಮದುವೆ ಆಗಿದ್ದೇವೆ ಅಂತ ಆದ್ರೆ ಕಷ್ಟನೋ ಸುಖನೋ ಅವ್ರ ಜೊತೆ ಇರ್ಬೇಕಾಗ್ತದೆ. Yes. ಬಟ್ ಇಲ್ಲಿ ಆ ರೀತಿ ಏನಿಲ್ಲ. ಮೇ ಬಿ ದೇವರ್ ಸಮಥಿಂಗ್ ಡಿಡ್ಂಟ್ ಗೋ ವೆಲ್, ಸೊ ದೇ ಆರ್ ಸಪರೇಟೆಡ್ ಆರ್ ದೇ ಆರ್ ನಾಟ್ ಸ್ಟೇಯಿಂಗ್ ಟುಗೆದರ್. ಎಸ್, ಸೊ ಅವ್ರಿಗೆ ವೆನ್ ದೇ ಆರ್ ನಾಟ್ ಟುಗೆದರ್, ಆಟೋಮ್ಯಾಟಿಕ್ ಆಗಿ ಒಂದು ಗಂಡಸು ಅವನು ಹೆಂಡತಿ ಜೊತೆ ಇದ್ದಾಗ ಮಾತ್ರ ಒಂದು ಹೆಣ್ಣಿನ ನೋವು ಆಗಿರ್ಬೋದು Yes. ಗೊತ್ತಾಗ್ತದೆ, Yes. ಒಂದು ಮಗಳ ನೋವು ಏನಂತ ಗೊತ್ತಾಗ್ತದೆ. ಸೊ ಇಲ್ಲ ಅಂತ ಆದಾಗ ಆಟೋಮ್ಯಾಟಿಕ್ ಆಗಿ ಅವರು ಬೇರೆ ಬೇರೆ ಸಂಘಟನೆ ಅದು ಇದು ಅಂತ ಹೇಳ್ಕೊಂಡು, ಪಕ್ಷ ಅಂತ ಹೇಳ್ಕೊಂಡು ಇರ್ತಾರೆ. ಸೊ ಆಟೋಮ್ಯಾಟಿಕ್ ಆಗಿ ಸಾಂಸಾರಿಕ ಜೀವನದಲ್ಲಿ ಏನೆಲ್ಲ ಇರ್ತದೆ ಅವರಿಗೆ ಅದರ ಅರಿವು ಕಡಿಮೆ ಇರ್ತದೆ ನನ್ನ ಲೆಕ್ಕದಲ್ಲಿ. Okay. ಆಸ್ ಅ ವಿಮೆನ್ ನಾನು ಹೇಳ್ತಾ ಇದ್ದೇನೆ ಇದನ್ನು. ಎಸ್, ಹಾಗಾಗಿ ನಾನು ಆ ಹೇಳಿಕೆಯನ್ನು ಕೊಟ್ಟಿದ್ದೆ. ಎಸ್, ಈಗ ಪ್ರತಿಭಾ ಕುಳೆಯವರ ಮೇಲೆ ಯಾರಾದರೂ ಆರೋಪವನ್ನು ಮಾಡಿದಾಗ ಅವರು ಎಚ್ಚೆತ್ತುಕೊಳ್ತಾರೆ. ಆದ್ರೆ ಪ್ರತಿಭಾ ಕುಳೆಯವರು ಮೋದಿಜಿ ವಿರುದ್ಧ ಈ ರೀತಿಯಾಗಿ ಹೇಳ್ತಾರೆ. ಇದಲ್ಲದೆ ಯೋಗಿ ಅನ್ನುವಂಥವರು ಒಬ್ಬ ಜೋಗಿ ಅನ್ನುವಂಥದ್ದನ್ನು ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಹಾಗಾಗಿ ಬೇರೆಯವರ ಬಗ್ಗೆ ಪ್ರತಿಭಾ ಕುಳೆಯವರು ಮಾತಾಡ್ಬೋದಾ? ನನ್ನ ಬಗ್ಗೆ ಸಹ ತುಂಬಾ ಜನ ಮಾತಾಡ್ತಾ ಇದ್ದಾರೆ, ನಿಮಗೂ ಗೊತ್ತು ಅದು. ಎಸ್, ನೋಡಿ, ಪ್ರತಿಯೊಬ್ಬಂದು ಅವನದೇ ಆದ ಒಂದು ವ್ಯೂ ಪಾಯಿಂಟ್ ಅಂತ ಇರ್ತದೆ. ಅದಲ್ಲದೆ ನಾವು ಪೊಲಿಟಿಕಲ್ ಪರ್ಸನ್ಸ್ ಆಗುವಾಗ, ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇದ್ದಾಗ ಆಟೋಮ್ಯಾಟಿಕ್ ಆಗಿ ಇಂಥದ್ದೆಲ್ಲ ಸಹಜ. ನಮ್ಮ ಬಗ್ಗೆ ಎಷ್ಟೋ ಜನ ಮಾತಾಡ್ತಾರೆ. ನಾವೀಗ ರೋಡ್ ಅಲ್ಲಿ ಆ ಕಡೆ ಈ ಕಡೆ ಹೋದಾಗ ನಮ್ಮನ್ನ ನೋಡಿದಾಗ ಸಹ ಕಮೆಂಟ್ ಮಾಡ್ತಾರೆ, ನೋಡ್ತಾರೆ, ಕೈ ತೋರಿಸ್ತಾರೆ, ಮಾಡ್ತಾರೆ. ಸೊ ಅದೆಲ್ಲ ಹ್ಯೂಮನ್ ಟೆಂಡೆನ್ಸಿ. ಸೊ ಅದು ಮೋದಿ, ಯೋಗಿ ಅವರೆಲ್ಲ ದೊಡ್ಡ ಜನರು, ದೇ ಆರ್ ಬಿಗ್ ಪರ್ಸನಾಲಿಟೀಸ್. ನಾನೊಬ್ಳಲ್ಲ, ಎಲ್ಲರೂ ಮಾತಾಡ್ತಾರೆ. ಸೊ ಒಂದು ವೇದಿಕೆ ಇದ್ದಾಗ, ಒಂದು ಸಿಚುವೇಶನ್ ಇದ್ದಾಗ ನಾವು ಮಾತಾಡ್ತೇವೆ ಪೊಲಿಟಿಕಲಿ ಆಗಿ. ಹಾಗಾದ್ರೆ ವೇದಿಕೆ ಸಿಕ್ಕಿದಾಗ ಯಾವ ರೀತಿ ಬೇಕಾದ್ರೂ ನೀವು ಮಾಹಿತಿ ಅಥವಾ ಈ ರೀತಿ ಮಾತಾಡ್ತೀರಾ ಅಂತ ಹೇಳಿ? ಇಲ್ಲ, ಯಾವ ರೀತಿ ಬೇಕಾಗಿ ಮಾತಾಡೋದಿಲ್ಲ. ಯಾಕೆಂದ್ರೆ ನಮ್ಗೆ ದೇವರು ಕೊಟ್ಟ ಕಾಮನ್ ಸೆನ್ಸ್ ಅನ್ನೋದಿದೆ. ಓಕೆ. ಸೊ ನಮ್ಗೆ ಆ ಸಿಚುವೇಶನ್ ತಕ್ಕ ಏನು ವಿಷಯ ಇರ್ತದೆ ಅದಕ್ಕೆ ಮಾತಾಡ್ತೇವೆ. ಈಗ ಆಸಿಫಾ ಅತ್ಯಾಚಾರ ಸಂದರ್ಭದಲ್ಲಿ ಬಿಜೆಪಿ ಅವರು ಅದನ್ನ ಸಮರ್ಥಿಸಿಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ನಾನೊಬ್ಬಾಕೆ ಹಿಂದೂ ಹೆಣ್ಣುವಾಗಿ ಈ ಒಂದು ಬಿಜೆಪಿ ಅವರ ಮಧ್ಯೆ ಹಿಂದೂ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಫಸ್ಟ್ ಆಫ್ ಆಲ್, ಬಿಜೆಪಿ ಹಿಂದೂ ಅಲ್ಲ, ಹಿಂದೂ ಬಿಜೆಪಿ ಅಲ್ಲ. ಧರ್ಮ ಬೇರೆ, ಪಕ್ಷ ಬೇರೆ. ಓಕೆ. ನೀವು ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಹೋಗಿ ನೋಡ್ಬೋದು, ಫೇಸ್ಬುಕ್ ಅಕೌಂಟ್ ಅಲ್ಲಿ ಹೋಗಿ ನೋಡಿರ್ಬೋದು. ಆ ಆಸಿಫಾ ಪ್ರಕರಣ ಆದ ಟೈಮ್ ಅಲ್ಲಿ ಅಥವಾ ಕಾರ್ಕಳದ ಒಂದು ಹೇಳಿಕೆ ಸಂದರ್ಭದಲ್ಲಿ ನಮ್ಮದೇ ಯುವಕರು, ನನ್ನ ಧರ್ಮದೇ ಯುವಕರು ಬಾಯಿಗೆ ಬಂದದ್ದು ಅವ್ಯಾಚ್ಯ ಶಬ್ದದಿಂದ ಕೆಟ್ಟ ಕೆಟ್ಟ ಕಮೆಂಟ್ಸ್ ಗಳನ್ನು ಹಾಕಿದ್ರು. ಸೊ ಒಂದು ಕಡೆ ಇವ್ರು ಹೇಳ್ತಾರೆ ಇವರು ಹಿಂದೂ ರಕ್ಷಕರು ಅಂತ ಹೇಳಿ, ಕೆಲವೊಂದು ಸಂಘಟನೆಯವರು ಅಥವಾ ಕೆಲವೊಂದು ಪಕ್ಷದವರು. ಆದ್ರೆ ಅವರಿಗೆ ಖಾರವಾದ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ, ಡೈಜೆಸ್ಟ್ ಮಾಡ್ಲಿಕ್ಕೆ ಆಗದಾಗ ಇಂಥದ್ದೆಲ್ಲ ನನ್ನ ಬಗ್ಗೆ ತುಂಬಾ ಅವ್ಯಾಚ್ಯ ಶಬ್ದದಿಂದ ನನ್ನನ್ನು ನಿಂದಿಸಿದ್ದಾರೆ ಅದರಲ್ಲಿ. ಅಲ್ಲ, ಅದರಿಂದ ನಂಗೆ ಏನ್ ಆಗ್ಲಿಕ್ಕಿಲ್ಲ. ಏನವರು ನಂಗೆ ಕಮೆಂಟ್ ಮಾಡುವವರು, ಫಸ್ಟ್ ಆಫ್ ಆಲ್ ಅವರಿಗೆ ಮನೆಗೆ 1 kg ಉಪ್ಪು ಕೊಂಡೋಗಿ ಸಹ ಗೊತ್ತಿರ್ಲಿಕ್ಕಿಲ್ಲ ಅಂತವರಿಗೆ. ಮತ್ತೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಹ್ಯಾಂಗ್ ಇಡೀ 24 ಗಂಟೆ ಇರುವಂತವ್ರು ಅಂತವರೇ ಆಗಿರ್ತಾರೆ, ಅದಕ್ಕೆ ಸೀಮಿತ ಆಗಿರ್ತಾರೆ. ಹಾಗಾಗಿ ನಾನು ಖಂಡಿತವಾಗಿ ಅದನ್ನು ತುಂಬಾ ಸೀರಿಯಸ್ ಆಗಿ ತಕೊಂಡಿರ್ಲಿಲ್ಲ. ಬಟ್ ಹಿಂದುತ್ವ ಮಾತಾಡುವವರು, ಹಿಂದೂ ಸಂಘಟನೆಗಳಲ್ಲಿ ಇರುವವರು, ಅಟ್ಲೀಸ್ಟ್ ಭಾರತ್ ಮಾತಾ ಕಿ ಜೈ ಹೇಳುವವರು, ಅಟ್ಲೀಸ್ಟ್ ಅವರು ಹೆಣ್ಣು ಮಕ್ಕಳಿಗೆ ಇಂಥದ್ದೆಲ್ಲ ಕಮೆಂಟ್ ಬರಿಬಾರ್ದು. ಯಾಕೆಂದ್ರೆ ಅದು ನಮ್ಮ ಕಲ್ಚರ್ ಅನ್ನು ತೋರಿಸ್ತದೆ, ನಮ್ಮ ಬ್ಯಾಕ್ ಗ್ರೌಂಡ್ ಅನ್ನು ತೋರಿಸ್ತದೆ, ನಾವು ಯಾವ ಊರಿಂದ ಬಂದಿದ್ದೇವೆ ಅದನ್ನು ಅದು ಪ್ರತಿಬಿಂಬಿಸ್ತದೆ. ಹಾಗಾದ್ರೆ ನೀವೊಂದು ಪ್ರತಿಭಾ ಕುಳಾಯಿಯವರು ಹಿಂದೂ ವಿರೋಧಿನ ಅಂತ? ಖಂಡಿತ ಇಲ್ಲ. ನನ್ಗೆ ನನ್ನ ಧರ್ಮದ ಮೇಲೆ ತುಂಬಾ ಪ್ರೀತಿ ಇದೆ. ಪ್ರತಿಭಾ ಕುಳಾಯಿ ಫಸ್ಟ್ ಹಿಂದೂ, ಫಸ್ಟ್ ಹಿಂದೂ ನಾನು, ಮತ್ತೆ ಬರುವಂತದ್ದು ನನ್ನ ಜಾತಿ. ಆದ್ರೆ ಈಗ ಸಾಯಲಿಕ್ಕೆ ಮನಸ್ಸಿರುವವರು ಹಿಂದೂ ಸಂಘಟನೆಗೆ ಸೇರಿ ಅನ್ನುವಂತ ಕರೆಯನ್ನು ಕೂಡ ನೀಡಿದ್ರು. ಹಾಗಾದ್ರೆ ಅದು ಹಿಂದೂ ವಿರೋಧಿ ಅಲ್ವಾ ಅಂತ ಹೇಳಿ? ಇಲ್ಲ, ನಾನು ಧರ್ಮದ ಬಗ್ಗೆ ಏನು ಮಾತಾಡ್ಲಿಲ್ಲ, ಹಿಂದುತ್ವದ ಬಗ್ಗೆ ನಾನೇನು ಮಾತಾಡ್ಲಿಲ್ಲ. ನಾನು ಹೇಳುವಂತದ್ದು ಸಂಘಟನೆ ಏನಿದೆ ಅದು ಹಿಂದೂ ಧರ್ಮ ಅಲ್ಲ, ಅದು ಇಟ್ಸ್ ಅ ಪಾರ್ಟ್. ಅಂದ್ರೆ ಪಾರ್ಟ್ ಯಾಕೆ ಅಂದ್ರೆ ಹಿಂದೂ ಧರ್ಮವನ್ನು ರಕ್ಷಿಸ್ಲಿಕ್ಕೆ ಮಾಡಿದಂತ ವಿಷಯ. ಆದ್ರೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ, ಎಷ್ಟೋ ಹಿಂದೂ ಸಂಘಟನೆಯಲ್ಲಿದ್ದ ಹುಡುಗರು ಅವರ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಹಿಂದೂ ಸಂಘಟನೆಯಲ್ಲಿದ್ದ ಹುಡುಗರೇ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಎಷ್ಟೋ ಹಿಂದೂ ಸಂಘಟನೆ ಒಳಗಡೆ ಅವರ ಜಗಳದಿಂದಾಗಿ ಅವರ ಸಂಘಟನೆ ಹುಡುಗರೇ ಒಬ್ಬರನ್ನೊಬ್ಬರು ಕೊಲ್ತಾ ಇದ್ದಾರೆ. ಇದು ನನಗೆ ಬೇಸರ ತರುವಂತ ವಿಷಯ. ಈ ಒಂದು ಹೇಳಿಕೆ ನೀಡಲಿಕ್ಕೆ ತಮಗೆ ನೈತಿಕತೆ ಇದೆಯಾ ಅಂತ ಹೇಳಿ? ಯಾಕೆ ಇಲ್ಲ? ಯಾಕಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಹಲವಾರು ಹಿಂದೂಗಳ ಹತ್ಯೆಯೂ ಕೂಡ ಆಗಿತ್ತು, ಆವಾಗ ತಾವು ಯಾಕೆ ಮೌನವಾಗಿದ್ರಿ ಅಂತ ಹೇಳಿ? ಇಲ್ಲ ನೋಡಿ, ನಾನು ರಾಜಕೀಯಕ್ಕೆ ಬಂದು ಬರೀ 6 ವರ್ಷ ಆಗಿದೆ. ಈ 6 ವರ್ಷದಲ್ಲಿ ಸತತವಾಗಿ ನಾನು ನನ್ನ ಹೋರಾಟಗಳನ್ನು ಮಾಡ್ತಾ ಇದ್ದೇನೆ. ನಂಗೆ ಯಾರು ಸಪೋರ್ಟ್ ಮಾಡ್ಲಿ ಬಿಡ್ಲಿ ಅದು ಸೆಕೆಂಡರಿ ವಿಷಯ. ಫ್ರಮ್ ದ ವೆರಿ ಫಸ್ಟ್, ನಾನು ಆ ಫಸ್ಟ್ ಇಯರ್ ಬಂದಾಗ್ಲೇ
ನಿಮ್ಗೆ ಗೊತ್ತಿರ್ಬೋದು, ಒಂದು ದೊಡ್ಡ ಇಶ್ಯೂ ಆಗಿತ್ತು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗ. ನನ್ನ ರೈಟ್ಸ್ ಏನಿದೆ, ನನ್ನ ಡ್ಯೂಟೀಸ್ ಏನಿದೆ ನನಗೆ ಗೊತ್ತಿದೆ. ಸೊ ನನ್ನ ಹೋರಾಟದಲ್ಲಿ ಯಾರು ಇದ್ದಾರೆ ಇಲ್ಲ, ಐ ರಿಯಲಿ ಡೋಂಟ್ ಕೇರ್. ಬಟ್ ಧರ್ಮದ ಬಗ್ಗೆ ನಾನು ಯಾವತ್ತೂ ಮಾತಾಡುದಿಲ್ಲ, ಯಾಕೆಂದ್ರೆ ಆ ಯೋಗ್ಯತೆ ಯಾರಿಗೂ ಇಲ್ಲ. ನಾನು ಅಷ್ಟು ದೊಡ್ಡ ಜನನೂ ಅಲ್ಲ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ. ನಾನು ಹಿಂದುತ್ವವನ್ನು ರೆಸ್ಪೆಕ್ಟ್ ಮಾಡ್ತೇನೆ. ನಾನು ಹಿಂದೂ ಹುಡುಗರಿಗೆ ಇಷ್ಟೇ ಹೇಳೋದು, ಸಂಘಟನೆಗಳಿಗೆ ಸೇರಿ, ಏನು ತೊಂದರೆ ಇಲ್ಲ, ಸಂಘಟನೆಗಳು ಬೇಕು. ಹಿಂದೂ ಸಂಘಟನೆ ಖಂಡಿತ ಬೇಕು ನಮ್ಗೆ, ಹಿಂದೂಗಳಿಗೆ ಹಿಂದೂ ಸಂಘಟನೆಗಳು ಬೇಕು. ಆದ್ರೆ ಹಿಂದೂಗಳನ್ನು ರಕ್ಷಿಸ್ಲಿಕ್ಕೆ ಈ ಸಂಘಟನೆಗಳು ಬೇಕು. ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಈ ಸಂಘಟನೆಗಳು ಬೇಕು. ಹಿಂದೂ ಯುವಕರ ಹತ್ಯೆ ಮಾಡ್ಲಿಕ್ಕೆ ಅಥವಾ ಹಿಂದೂ ಯುವಕರದ್ರಲ್ಲಿ ಸೇರಿ ಹತ್ಯೆ ಆಗ್ಲಿಕ್ಕೆ ನಮ್ಗೆ ಈ ಸಂಘಟನೆ ಬೇಡ. ಮತ್ತೆ ಈ ಸಂಘಟನೆಗಳು ಬೇರೆ, ಪಕ್ಷ ಬೇರೆ. ರಾಜಕೀಯವನ್ನು ಈ ಸಂಘಟನೆ ಒಟ್ಟಿಗೆ ಸೇರಿಸಿದಾಗ ಮಾತ್ರ ಈ ಹತ್ಯೆಗಳಾಗುವುದು. ಇದು ನನ್ನ ಹೇಳುವಂತ ಉದ್ದೇಶ, ಮತ್ತೆ ಬೇರೆ ಏನಲ್ಲ. ಮಾತನ್ನ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ತಿರುಗುಬಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರವನ್ನು ಕೂಡ ನೀಡ್ತಾ ಇದ್ದಾರೆ ಪ್ರತಿಭಾ ಕುಳಾಯಿ. ಮಾತನ್ನು ಕೂಡ ಮುಂದುವರಿಸ್ತೇನೆ. ಪ್ರತಿಭಾ ಕುಳಾಯಿ ಅವರೀಗ ಆಗತಾನೆ ಮಾತಾಡ್ತಿದ್ವಿ, ಜಿಲ್ಲೆಯಲ್ಲಿ ಈಗಾಗಲೇ ಹಲವಾರು ಹತ್ಯೆಗಳು ಆಗಿದೆ. ಆದ್ರೆ ಕಾಂಗ್ರೆಸ್ನವರು ಎಲ್ಲೂ ಕೂಡ ಮಾತನ್ನು ಕೂಡ ಮಾತಾಡಲಿಲ್ಲ ಈ ಒಂದು ವಿಚಾರವಾಗಿ, ಎಲ್ಲೂ ಕೂಡ ಧ್ವನಿ ಎತ್ತಲಿಲ್ಲ. ಯಾಕೆ ಅಂತ ಹೇಳಿ? ಖಂಡಿತವಾಗಿ ಎತ್ತಿದ್ದಾರೆ. ಎಷ್ಟೋ ಸಲ ಪ್ರತಿಭಟನೆಗಳು ಮಾಡಿದ್ದಾರೆ, ಎಷ್ಟೋ ಪ್ರೆಸ್ ಗಳನ್ನು ಮಾಡಿದ್ದಾರೆ. ಓಕೆ. ಆದ್ರೆ ಬಂಟ್ವಾಳದಲ್ಲಿ ನಡೆದಿರ್ತಕ್ಕಂತಹ ಹತ್ಯೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಂದಿದ್ರು ಈ ಒಂದು ಪ್ರದೇಶಕ್ಕೆ, ಅಡ್ಯಾರ್ ಗಾರ್ಡನ್ಗೆ. ಆದ್ರೆ ಅವರು ಭೇಟಿಯನ್ನು ಕೂಡ ನೀಡಲಿಲ್ಲ. ಯಾಕೆ ಅಂತ ಹೇಳಿ? ಕಾಂಗ್ರೆಸ್ನವರೇ ಹಾಗೆ ಇಲ್ಲ, ಅವ್ರು ನೀಡಿದಾರಲ್ಲ, ಮತ್ತೆ ಮನೆಗೆ ಎಲ್ಲಿಗೂ ಕೂಡ ಭೇಟಿ ನೀಡಲಿಲ್ಲ. ಅಲ್ಲಿಯ ಸಚಿವರಿದ್ರಲ್ಲ ಆ ಟೈಮ್, ರಮನಾಥ್ ರೈ ಅವರಿದ್ರು, ಅವರು ಅದಕ್ಕೆ ಬೇಕಾದಂತದ್ದು ಏನೆಲ್ಲ ವ್ಯವಸ್ಥೆ ಇದೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಯಾವುದೇ ರೀತಿಯಾದಂತ ಭೇಟಿಯಾಗಿರ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾತುಕತೆ ನಡೀಲಿಲ್ಲ. ನಡೆದಿದೆ. ಆ ಟೈಮಲ್ಲಿ ಏನೋ ಬಿಸಿ ಇದ್ರ ಏನೋ ಸಿದ್ದರಾಮಯ್ಯ ಅವರು, ಅದಕ್ಕೆ ಅವರು ಹೋಗ್ಲಿಲ್ಲ ಏನೋ ನಂಗೆ ಗೊತ್ತಿಲ್ಲ, ಐ ಆಮ್ ನಾಟ್ ವೆರಿ ಶ್ಯೂರ್. ಮತ್ತೆ ದೀಪಕ್ ರಾವ್ ಮರ್ಡರ್ ಆದಾಗ ಸಿದ್ದರಾಮಯ್ಯ ಅವರು ಸಹ ಅವರ ಮನೆಗೆ ಹೋಗಿದ್ರು. ಶರತ್ ಮಡಿವಾಳ ಸಂದರ್ಭದಲ್ಲಿ 144 ಸೆಕ್ಷನ್ ಇದ್ರೂ ಕೂಡ ಬಂಟ್ವಾಳದಲ್ಲಿ ಅಡ್ಯಾರ್ ಗಾರ್ಡನ್ ನಲ್ಲಿ 144 ಸೆಕ್ಷನ್ ಇದ್ದಾಗ ಅಲ್ಲಿ ನಮ್ಮ MP ಅವರೆಲ್ಲ ಸೇರ್ಕೊಂಡು ಪ್ರತಿಭಟನೆಗಳನ್ನು ಮಾಡ್ಕೊಂಡು ಗಾಜುಗಳನ್ನು ಹೊಡೆದಾಕೊಂಡು, ಅದು ಸಹ ಸರಿಯಲ್ಲ. ಒಂದು ಶವ ಇಟ್ಕೊಂಡು ರಾಜಕೀಯ ಮಾಡೋದು ನನ್ನ ಲೆಕ್ಕದಲ್ಲಿ ಸರಿಯಲ್ಲ ಅಂತ ಅನಿಸ್ತದೆ. ಆದ್ರೆ ಶವಯಾತ್ರೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಿದ್ದಂತದ್ದು ಬೇರೆ ಧರ್ಮದವರು. ಹಾಗಾಗಿ ಬೇರೆ ಧರ್ಮದವರಂತ ನಾನು ಹೇಳುದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಬಂಟ್ವಾಳಕ್ಕೆ ಇದ್ದವಳೇನಲ್ಲ, ಅಥವಾ ನಾನು ಲೈವ್ ಆಗಿ ನಾನು ಅಲ್ಲಿ ಏನ್ ನೋಡ್ಲಿಲ್ಲ ಏನ್ ನಡೀತಾ ಇತ್ತು ಅಂತ ಹೇಳಿ. ಪೇಪರ್ ಅಲ್ಲಿ ಬಂದ ವಿಷಯಗಳನ್ನು ನೋಡುವಾಗ ನನಗೆ ಎಲ್ಲೋ ಒಂದ್ ಕಡೆ ಒಂದ್ ಪಕ್ಷದವರು ಶವಗಳನ್ನಿಟ್ಟು ಪ್ರತಿ ಸಲ ರಾಜಕೀಯ ಮಾಡ್ತಾರಂತ ಅನಿಸ್ತದೆ. ನಿಮ್ಮ ಪ್ರಕಾರ ರಾಜಕೀಯದಲ್ಲಿ ಜಾತಿ ಬೇಕಾ ಅಂತ ಹೇಳಿ? ಖಂಡಿತ ಬೇಡ. ಮತ್ತೆ ಯಾಕೆ ಹೆಚ್ಚಾಗಿ ಜಾತಿ ಈಗ ಮೆರಿತಾ ಇದೆ, ಹಿಂದೂಗಳಿಗೆ ಮಾತ್ರ ಬಿಜೆಪಿ ಅನ್ನುವಂಥದ್ದು ಸೀಮಿತವಾಗಿ ಕಾಣ್ತಾ ಇದ್ದೀರಿ? ಅದು ಅವರ ಹತ್ರ ಕೇಳಬೇಕು. ಕಾಂಗ್ರೆಸ್ನವರು ಕೂಡ ಪ್ರಮುಖವಾಗಿ ಅದನ್ನೇ ತೋರಿಪಡಿಸ್ತಾ ಇದ್ದಾರೆ. ಅಲ್ಲ, ನಮ್ಮದ್ರಲ್ಲಿ ಎಲ್ಲಾ ಜಾತಿಯವರಿದ್ದಾರೆ, ನೀವು ಅವರಲ್ಲಿ ಕೇಳಬೇಕು. ಆದ್ರೂ ಕೂಡ ಮತ್ತೆ ಅಲ್ಲಿ ಸಹ ಅವರು ಪ್ರಮುಖವಾಗಿ ಒನ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರಿಗೆ ಲೆಕ್ಕಕ್ಕಿಂತ ಜಾಸ್ತಿ ಸೀಟ್ಗಳನ್ನು ತೋರಿಸಿಕೊಂಡು ಮಾಡ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಈ ಕ್ವೆಶ್ಚನ್ ಇಸ್ ಮಚ್ ಬೆಟರ್ ಫಾರ್ ದ ಅದರ್ ಪಾರ್ಟಿ. ಆದ್ರೆ ಈಗ ಕಾಂಗ್ರೆಸ್ನ ಮೇಲೆ ಈಗ ಒಂದು ಪಕ್ಷದ ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ ಅನ್ನುವಂತ ಒಂದು ಹೇಳಿಕೆ. ಈಗ ನಾನು ನೋಡಿದ ಪ್ರಕಾರ 6 ವರ್ಷದಿಂದ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದೆ. ಎಲ್ಲ ಧರ್ಮದವರಿದ್ದಾರೆ ಅಲ್ಲಿ, ಈಕ್ವಲ್ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವರ ಅರ್ಹತೆ ಯೋಗ್ಯತೆ ಮೇಲೆ ಪ್ರತಿ ಒಂದು ಪೊಸಿಷನ್ಸ್ ಏನಿದೆ ಕೊಡ್ತಾ ಇದ್ದಾರೆ, ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಕಥುವಾ ಘಟನೆಯಲ್ಲಿ ಬಿಜೆಪಿಯವರ ಒಬ್ಬ ಶಾಮೀಲಾಗಿದ್ದ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಬಿಜೆಪಿಯನ್ನು ಟಾರ್ಗೆಟ್ ಮಾಡೋದಕ್ಕೋಸ್ಕರ ಒಂದು ಮಗುವಿನ ಆಸಿಫಾ ಒಂದು ಅತ್ಯಾಚಾರ ಪ್ರಕರಣವನ್ನ ಕಾಂಗ್ರೆಸ್ ಬಳಸಿಕೊಂಡಿದೆ. ಖಂಡಿತ ಇಲ್ಲ, ಇದನ್ನು ನಾನು ಒಪ್ಕೊಳ್ಳೋದಿಲ್ಲ. ಇಡೀ ದೇಶದಾದ್ಯಂತ ಈ ಪ್ರಕರಣ ಏನಿತ್ತು ಅದೊಂದು ಹೊಸ ಪ್ರಕರಣ ಆಗಿತ್ತು. ಒಂದು ಸಣ್ಣ ಮಗುವನ್ನು ಇಷ್ಟು ಕ್ರೂರವಾಗಿ ಹತ್ಯೆ ಮಾಡಿದಂಥದ್ದು ಇಡೀ ಭಾರತ ದೇಶ, ಪಾರ್ಟಿ ಬಿಡಿ ನೀವು ಅದನ್ನು ಬದಿಗೆಡಿ, ಇಡೀ ಭಾರತ ದೇಶ ಇದನ್ನು ಪ್ರತಿಭಟಿಸಿತ್ತು. ಅದೇ ರೀತಿ ಕಾಂಗ್ರೆಸ್ ಪಕ್ಷನೂ ಪ್ರತಿಭಟಿಸಿತ್ತು. ಅದರ ನಂತರ ಗೀತಾ ಪ್ರಕರಣ ಆಯಿತು. ಆವಾಗ್ಲೂ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಗಳನ್ನು ಮಾಡಿದ್ದೇವೆ, ಸುರತ್ಕಲಲ್ಲೂ ಮಾಡಿದ್ದೇವೆ, ಪ್ರೆಸ್ಸು ಕರೆದಿದ್ದೇವೆ. ಇವಾಗ ಮತ್ತೆ ದಿವ್ಯಾ ಪ್ರಕರಣ ಆಗಿದೆ. ನಿನ್ನೆ ಸಹ ನಮ್ಮ ಮಹಿಳಾ ಕಾಂಗ್ರೆಸ್ ಅವರು ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇವತ್ತು ಸಂಜೆ ಸುರತ್ಕಲಲ್ಲಿ ಪ್ರತಿಭಟನೆ ಇದೆ. ಅದು ಆದ್ರೆ ಕಾಂಗ್ರೆಸ್ನ ವಿರುದ್ಧವಾಗಿ ಈ ರೀತಿಯಾದಂತಹ ಹೇಳಿಕೆ ಬರ್ತಾ ಇದೆ. ದಿವ್ಯಾ ವಿರುದ್ಧ ನಡೆದಂತ ಅತ್ಯಾಚಾರಕ್ಕೆ
ಕಾಂಗ್ರೆಸ್ ಯಾವುದೇ ರೀತಿಯ ಮಾತನ್ನ ಆಡ್ತಾ ಇಲ್ಲ ಅಂತ ಹೇಳಿದ ನಂತರ ಈ ರೀತಿಯ 3 ಪ್ರತಿಭಟನೆಗಳು ನಡೀತಾ ದಿನದಿಂದ ಇದೆ. ನಾನು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೇನೆ ಇದರ ಬಗ್ಗೆ. ನಾನು ಕಾಂಗ್ರೆಸ್ ಅಲ್ವಾ, ಎಸ್, ನಾನು ಮಹಿಳೆ ಅಲ್ವಾ, ಮಾತಾಡ್ತಾ ಇದ್ದೇವೆ. ಇನ್ನು ಯಾವ ರೀತಿ ಮಾತಾಡ್ಬೇಕು? ಮತ್ತೆ ಇನ್ನೊಂದು ವಿಷಯ ನಾನು ನೋಡ್ತಾ ಇರುವಂತದ್ದು, ಇಂಥ ಹೆಣ್ಣು ಮಕ್ಕಳ ಮೇಲೆ ಬರುವಂತ ಪ್ರಕರಣಗಳು ಬಂದಾಗ ಎಲ್ಲರೂ ದೇಶಾದ್ಯಂತ ನಾವು ಪ್ರತಿಭಟನೆಗಳನ್ನು ಮಾಡ್ತೇವೆ, ಕ್ಯಾಂಡಲ್ ಲೈಟ್ ಹೊತ್ತಿಸ್ತೇವೆ, ಬ್ಯಾನರ್ಗಳನ್ನು ಹಿಡ್ಕೊಳ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡ್ತೇವೆ. ಅದ್ರ ರಿಸಲ್ಟ್ ಏನಾದರೂ ಇದೆಯಾ ಆ ದಿನದಿಂದ ಈ ದಿನದವರೆಗೆ? ಅದಕ್ಕೆ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಬರ್ತಾ ಇದೆ. ಎಸ್, ಆದ್ರೂ ಕೂಡ ಆಸಿಫಾ ಪ್ರಕರಣದಲ್ಲಿ ಕಾಂಗ್ರೆಸ್ನವರೇ ಹೆಚ್ಚಾಗಿ ಪ್ರಮುಖವಾಗಿ ಕಂಡು ಬರ್ತಾ ಇದ್ರು. ಕ್ಯಾಂಡಲ್ ಲೈಟ್ ಹಿಡ್ಕೊಂಡು ಪ್ರತಿನಿತ್ಯವೂ ಹೋರಾಟ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ರು. ಇದು ಬಿಜೆಪಿ ಕಾಂಗ್ರೆಸ್ನವರು ಈವಾಗ್ಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ಇದನ್ನು ಧರ್ಮಕ್ಕೆ ರೂಪ, ಇಫ್ ಯು ಆರ್ ಕಲರಿಂಗ್ ಇಟ್ ವಿತ್ ದ ರಿಲಿಜನ್ ಅಂದ್ರೆ ಅಂದ್ರೆ ಅವಳು ಮುಸ್ಲಿಂ ಮಗುವಾಗಿದ್ದು ಅದಕ್ಕೆ ಕಾಂಗ್ರೆಸ್ನವರು ಈಗ ದಿವ್ಯಾ ಎಲ್ಲ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಯಾರು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ? ಅಪೋಸಿಷನ್ ಕ್ವೆಶ್ಚನ್ ಮಾಡ್ತಾ ಇದ್ದಾರಾ? ಅವರೆಲ್ಲಿ ಪ್ರತಿಭಟನೆಗಳನ್ನು ಮಾತಾಡ್ತಾ ಇದ್ದಾರೆ? ಎಲ್ಲಿ ಮಾಡ್ತಾ ಇದ್ದಾರೆ? ಅವ್ರಿಗೆ ತುಂಬಾ ಜವಾಬ್ದಾರಿ ಇದೆ. ಯಾಕೆಂದ್ರೆ ಅವರು ಸೋ ಕಾಲ್ಡ್ ಹಿಂದುತ್ವವನ್ನು ತೋರಿಸುವವರಲ್ಲ. ನನ್ನ ಲೆಕ್ಕದಲ್ಲಿ ಅವರು ಇದಕ್ಕಿಂತ ಜಾಸ್ತಿ ಮಾಡಬೇಕು ಪ್ರತಿಭಟನೆಗಳು. ಎಸ್, ಈಗ ತಾವು ಹಾಗಾದ್ರೆ ಕಥುವಾ ಪ್ರಕರಣದಲ್ಲಿ ಬಿಜೆಪಿಯ ಒಬ್ಬ ಶಾಮೀಲಾಗಿದ್ದ ಅನ್ನುವಂತ ಕಾರಣಕ್ಕೋಸ್ಕರ ಬಿಜೆಪಿ ಅವರು ಕಾಮುಕರು ಅಂತ ಹೇಳ್ತಾರೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಕಾಮುಕರು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ ಅವರಲ್ಲ. ಕಾಮುಕನಿಗೆ ಪಕ್ಷ ಇಲ್ಲ, ಧರ್ಮ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ. ಅವನೊಬ್ಬ ಸೈಕೋ ಆಗಿರ್ತಾನೆ. ನಾವು ಅದಕ್ಕೆ ಮತ್ತೆ ಬಣ್ಣ ಕೊಡೋದು, ಅವ್ನು ಬಿಜೆಪಿಯಲ್ಲಿ ಇದ್ದಾನೆ, ಕಾಂಗ್ರೆಸ್ ಅಲ್ಲಿ ಇದ್ದಾನೆ ಅಂತ ಹೇಳ್ಕೊಂಡು. ಹಾಗಾದ್ರೆ ಮತ್ತೆ ಕಾಂಗ್ರೆಸ್ನವರು ಯಾಕೆ ಬಿಜೆಪಿ ಅವ ಇದರಲ್ಲಿ ಶಾಮೀಲಾಗಿದ್ದಾನೆ ಅಂತ ಹೇಳಿ ಕ್ಯಾಂಡಲ್ ಲೈಟ್ ಇಟ್ಕೊಂಡು ಹೋರಾಟ ನಡೆಸಬೇಕು? ಕಾಂಗ್ರೆಸ್ನವರು ಯಾವತ್ತೂ ಬಿಜೆಪಿ ಅವನು ಇದ್ದಾನೆ ಅಂತ ಹೇಳ್ಕೊಂಡು ಕ್ಯಾಂಡಲ್ ಲೈಟ್ ಮಾಡ್ಕೊಳ್ಳಿಲ್ಲ. ಒಂದು ಮಗು ತೀರ್ ಹೋಗಿದೆ, ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ಕೊಂಡು ಕ್ಯಾಂಡಲ್ ಲೈಟ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ದಿವ್ಯಾ ಪ್ರಕರಣಕ್ಕೆ ಯಾಕೆ ಕ್ಯಾಂಡಲ್ ಲೈಟ್ ಹಿಂದೆ ಸಹ ಹೊತ್ತಿಸಿದ್ದಾರೆ, ಇವತ್ತು ಸಹ ಹೊತ್ತಿಸ್ತಾ ಇದ್ದೇವೆ. ಮತ್ತೆ ನಾನು ಒಂದು ವಿಷಯ ಹೇಳ್ತೇನೆ, ಯಾರು ಕ್ಯಾಂಡಲ್ ಹೊತ್ತಿಸಿಲ್ಲದ್ರೆ ನಥಿಂಗ್ ಇಸ್ ಗೋಯಿಂಗ್ ಟು ಗೋ ಬ್ಯಾಡ್ ಆರ್ ರಾಂಗ್. ಯಾಕೆಂದ್ರೆ ದಿವ್ಯಾ ಆಗಿರ್ಬೋದು, ಆಸಿಫಾ ಆಗಿರ್ಬೋದು, ಅವರೊಂದು ಮಗಳಾಗಿದ್ರು ಅವ್ರ ಅಪ್ಪ ಅಮ್ಮನಿಗೆ. ಲಾಸ್ ಬರೇ ಅವ್ರ ಅಪ್ಪ ಅಮ್ಮನಿಗೆ ಮಾತ್ರ. ಅದು ಕಾನೂನಲ್ಲಿ ಏನಾದ್ರು ವ್ಯವಸ್ಥೆ ಇದೆಯಾ? ಚೇಂಜ್ ಮಾಡ್ತಾರಾ? ಏನಾದ್ರು ಸ್ಟ್ರಿಕ್ಟ್ ಮಾಡ್ತಾರಾ? ಅಟ್ಲೀಸ್ಟ್ ಇನ್ನಷ್ಟು ಮಕ್ಕಳು ಸಾಯುವುದಿಲ್ಲದಾಗೆ ಮಾಡ್ತಾರಾ? ಕಾನೂನಲ್ಲಿ ಏನಾದ್ರು ಬದಲಾವಣೆಗಳನ್ನು ಮಾಡ್ತಾರಾ? ಇನ್ನು ಇದ್ದ ಹುಡುಗಿಯರನ್ನು ಬದುಕಲಿಕ್ಕೆ ಬಿಡ್ತಾರಾ? ಅದು ಅಲ್ಲಿರುವುದು ಪ್ರಶ್ನೆ. ಸುಮ್ನೆ ಅಲ್ಲಿ ಹೋಗಿ ಕ್ಯಾಂಡಲ್ ಹೊತ್ತಿಸಿಕೊಳ್ಳೆ ಏನಾಗೋದಿಲ್ಲ. ಅಥವಾ ಪ್ರತಿಭಾ ಕುಳಾಯಿ ಮಾತಾಡುದಿಲ್ಲ ಅಂತ ಹೇಳಿದುಕೊಳ್ಳಿ ಏನಾಗುದಿಲ್ಲ. ಪ್ರತಿಭಾ ಕುಳಾಯಿ ಈ ಇನ್ಸಿಡೆಂಟ್ಸ್ಗೆಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯ ವಿಷಯಕ್ಕೆ ಖಂಡಿತವಾಗಿ ಸ್ಟ್ಯಾಂಡ್ ಮಾಡ್ತೇನೆ ನಾನು. ಡಿಪ್ರೈವ್ಡ್ ಬಿಯಾಂಡ್ ಪಾರ್ಟಿ. ಪ್ರತಿಭಾ ಕುಳಾಯಿಯನ್ನು ಮಂಗಳೂರಿನ ಪ್ರತಿಯೊಬ್ಬ ಜನರು ಕೂಡ ಕೆಲವರು ಅಂದ್ರೆ ಹಿಂದೂಗಳಾಗಿರ್ಬೋದು, ಕೆಲವು ಸಂಘಟನೆಗಳು ಜನರು ವಿರೋಧಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ ಗೊತ್ತಿಲ್ಲ ನನಗೆ, ಅದು ಅವರ ಹತ್ರ ಕೇಳಬೇಕು ನಾನು. ಯಾಕೆಂದ್ರೆ ನೀವು ಹೋಗಿ ನೋಡಿದ್ರೆ ಸಹ ವೆರಿ ಹ್ಯಾಂಡ್ ಫ್ಯೂ, ಒಂದು ಗ್ರೂಪ್ ಆಫ್ ಬಾಯ್ಸ್, ಯಂಗ್ಸ್ಟರ್ಸ್ ಅಂತ ಹೇಳ್ಬೋದು ನಾನು, ಕೆಟ್ಟದಾಗಿ ಬರೀತಾರೆ. ಈ ನನ್ನ ಲೆಕ್ಕದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ದೇ ಕಾಂಟ್ ಸ್ಟ್ಯಾಂಡ್ ಒನ್ ವಿಮೆನ್ ಟಾಕಿಂಗ್ ದ ಟ್ರುತ್. ಯಾಕೆಂದ್ರೆ ಸತ್ಯ ಮಾತಾಡುವವರು ಇಲ್ಲ. ಸತ್ಯ ಮಾತಾಡಿದಾಗ ತುಂಬಾ ಕಹಿ ಅನಿಸ್ತದೆ. ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಏನೋ ಗೊತ್ತಿಲ್ಲ, ಅದು ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಕೆಟ್ಟದಾಗಿ ಬರೀತಾರೆ. ಅದು ವೆರಿ ಸ್ಮಾಲ್ ಗ್ರೂಪ್ ಆಫ್ ಬಾಯ್ಸ್. ಹಾಗಾಗಿ ಎಲ್ಲರೂ ಕೆಟ್ಟವ್ರು ಅಂತ ನಾನು ಹೇಳುದಿಲ್ಲ, ಎಲ್ಲರೂ ಇಂಥವ್ರೆ ಈ ಪಕ್ಷಕ್ಕೆ ಸೇರಿದವರು ಅಂತ ನಾನು ಹೇಳುದಿಲ್ಲ. ಹಾಗಾದ್ರೆ ಮಂಗಳೂರಿನಲ್ಲಿರುವಂತ ಯಾವ ಧರ್ಮದವರು ಅಥವಾ ಎಲ್ಲ ಧರ್ಮದವರು ಕೂಡ ನಿಮ್ಮನ್ನು ವಿರೋಧಿಸ್ತಾರೆ? ನನ್ನ ಲೆಕ್ಕದಲ್ಲಿ ಯಾರೆಲ್ಲ ಅದರಲ್ಲಿ ಬರಿತಾ ಇದ್ದಾರಲ್ಲ ಅವ್ರು ಸೈಕೋಸ್ ಅಂತ ಹೇಳ್ತೇನೆ. ಯಾಕೆಂದ್ರೆ ಅಷ್ಟು ಡಟಿ ವರ್ಡ್ಸ್ ಬರೀತಾರೆ, ಕೇವಲವಾಗಿ ಬರೀತಾರೆ ಅಂತಾದ್ರೆ. ನಮಗೂ ತುಂಬಾ ಬಿಜೆಪಿ ಫ್ರೆಂಡ್ಸ್ ಇದ್ದಾರೆ, ನಮಗೂ ತುಂಬಾ ಬೇರೆ ಬೇರೆ ಪಾರ್ಟೀಸ್ ಅಲ್ಲಿ ಫ್ರೆಂಡ್ಸ್ ಇದ್ದಾರೆ. ಹಾಗಾದ್ರೆ ಎಲ್ಲ ಅವರು ಎಲ್ಲರೂ ಇಂಥವ್ರು ಅಂತ ಹೇಳಿಕ್ಕೆ ಆಗುದಿಲ್ಲ. ಇವರು ಯಾರೋ ಸೈಕೋಸ್ ಆಗಿರ್ಬೇಕು, ಮೆಂಟಲ್ಸ್ ಅಂತ ಹೇಳ್ತಾರಲ್ಲ, ಹೆಂಗಸರಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಗೊತ್ತಿಲ್ಲದವರು ಅಂತವ್ರು ಆಗಿರ್ಬೇಕು. ಅವರು ಮೇ ಬಿ ಅವರ ಮನೆಯಲ್ಲಿ ಅವರ ಅಮ್ಮನನ್ನು, ಅಕ್ಕನನ್ನು, ತಂಗಿಯನ್ನು ಸಹ ಡ್ಯಾಶ್ 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 ಅಂತ ಹೇಳಿ ಕರೀತಾರ ಏನೋ. ಅದು ಸಣ್ಣದಿಂದ ಅಭ್ಯಾಸ ಆಗಿರ್ತದೆ, ಅಂತವರ ಬಾಯಲ್ಲಿ ಅಂತದೇ ಬರುವಂತದ್ದು ಅಂತದಾಗಿರ್ಬೋದು. ಅಥವಾ ಪಾಪ ಅವರಿಗೆ ಹೆಣ್ಮಕ್ಳನ್ನ ನೋಡುವಾಗ ತುಂಬಾ ಉರಿತದ ಏನೋ ಗೊತ್ತಿಲ್ಲ, ಅಂದ್ರೆ ಹೆಣ್ಮಕ್ಳಿಂದ ಅವ್ರಿಗೆ ಏನೋ ತೊಂದರೆ ಆಗಿದೆಯಾ ಏನೋ ಗೊತ್ತಿಲ್ಲ. ಸೈಕೋಸ್ ಅವರು ಟೋಟಲ್, ಅವರೇನು ಮನುಷ್ಯರಲ್ಲ. ಸೊ ಅವರನ್ನು ನಾನು ಖಂಡಿತವಾಗಿ ಯಾವುದೇ ಧರ್ಮಕ್ಕೆ ಸೀಮಿತ ಮಾಡುದಿಲ್ಲ, ಅಥವಾ ಯಾವುದೋ ಒಂದು ಪಕ್ಷದವರು ಅಂತ ಹೇಳುದಿಲ್ಲ, ಅಥವಾ ಯಾವುದೋ ಒಂದು ಸಂಘಟನೆಗೆ ಸೇರಿದಂತವರು ಹೇಳುದಿಲ್ಲ. ಸಂಘಟನೆಯವರು ಎಷ್ಟೋ ಜನ ನನಗೆ ಪರಿಚಯದವರಿದ್ದಾರೆ, ಎಲ್ಲರನ್ನು ನಾನು ಲೇಬಲ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಪ್ರತಿಭಾ ಕುಳಾಯಿಯವರ ಮೇಲೆ ಕಾಂಗ್ರೆಸ್ನೇ ಒಬ್ಬ ಕಾರ್ಯಕರ್ತನಾದವನು ಅನುಚಿತವಾಗಿ ವರ್ತನೆಯನ್ನು ಕೂಡ ಮಾಡ್ತಾನೆ, ಅಬ್ದುಲ್ ಸತ್ತಾರ್ ಅನ್ನುವಂತ. ಆದ್ರೆ ಆತನ ವಿರುದ್ಧವಾಗಿ ಸರಿಯಾದ ಕ್ರಮಗಳು ಯಾಕೆ ಈಗ ತೆಗೆದುಕೊಳ್ತೀರಾ ಅಥವಾ ತೆಗೆದುಕೊಂಡಿಲ್ವಾ ಅಂತ ಹೇಳಿ? 100% ತೆಗೆದುಕೊಂಡಿದ್ದೇನೆ. ಯಾಕೆಂದ್ರೆ ನಾನು ಒಂದು ಮೀಡಿಯಾದಲ್ಲಿ ಹೋಗಿ ಮಾತಾಡ್ಬೇಕು ಅಂತಾದ್ರೆ ದಟ್ ಈಸ್ ಓನ್ಲಿ ಅ ಬಿಗ್ ಪನಿಷ್ಮೆಂಟ್ ಅವನಿಗೆ. ಒಂದು
ಓಕೆ. ಎರಡನೇ ಆಗಿ ನನ್ನ ಪಕ್ಷ ಸಹ ನಂಗೆ ಅದಕ್ಕೆ ತುಂಬಾ ಸಮರ್ಥಿಸಿದೆ. ಅವನ ಯಾವ್ದು ಪೋಸ್ಟ್ ಅಲ್ಲಿ ಇದ್ದ ಅವನನ್ನು ತೆಗೆದು ಬಿಸಾಡಿದ್ದಾರೆ. ಎಸ್, ಆದ್ರೆ ಅದು ಕೇವಲ ಸೀಟಿಗೋಸ್ಕರ ಮಾಡಿದಂತ ಡ್ರಾಮಾ ಅಂತ ಹೇಳಲಾಗ್ತದೆ. ಯಾವ ಸೀಟು? ಯಾವ ಸೀಟು? ಕಾರ್ಪೊರೇಟರ್ ಸೀಟಿಗೋಸ್ಕರ ಕಾರ್ಪೊರೇಟರ್ ನಾನು ಅವಾಗ ಆಲ್ರೆಡಿ ಯಾವ್ದು ಹೇಳಿ, ಮಂಗಳೂರಿನಲ್ಲಿರುವಂತಹ ಪ್ರಮುಖ ಯಾವುದೋ ಒಂದು ಖಾತೆಗೋಸ್ಕರ ಮಾಡಿದಂತ ಒಂದು ಅವನು ಡ್ರಾಮಾ ಯಾರು? ಅನ್ನುವಂಥದ್ದು. ಅಬ್ದುಲ್ ಸತ್ತಾರ್ ಅನ್ನುವವನು ಯಾರು? ಓಕೆ. ನೀವ್ ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ಪ್ರತಿ ಸಲ ಮುಸಲ್ಮಾನರಿಗೆ ಹೋಲೈಕೆ ಮಾಡ್ತದೆ ಅಂತ ಹೇಳಿ. ಎಸ್. ನಾನು ಹೋಗಿದ್ದು ಒಂದು ಮುಸಲ್ಮಾನನ ಹಿಂದೆ ವಿರುದ್ಧವಾಗಿ ನಾನು ಹೋಗಿದ್ದು. ಓಕೆ. ಹಾಗಾದ್ರೆ ಇದಕ್ಕೆ ಮತ್ತೆ ಅದಕ್ಕೆ ಮತ್ತೆ ಎಲ್ಲಿ ಕನೆಕ್ಷನ್ ಎಲ್ಲಿದೆ? Yes. ಮತ್ತೆ ನಾನು ಆಲ್ರೆಡಿ ಕಾರ್ಪೊರೇಟರ್ ಆಗಿದ್ದೇನೆ. ಇನ್ನು ಕಾರ್ಪೊರೇಷನ್ ಎಲೆಕ್ಷನ್ ಗೆ ಇನ್ನೊಂದು 6 ತಿಂಗಳಿದೆ. ಅವನಿಗೆ ಹೊಡೆದ ಕೂಡಲೇ ನನ್ಗೇನು ಎಲ್ಲಿಯಾದ್ರೂ ತೆಗೆದು ಕಾರ್ಪೊರೇಷನ್ ಸೀಟ್ ಕೊಡ್ತಾರ? ಓಕೆ. ಅವನು ಯಾರು? ಅವನು ಯಾರೂ ಅಲ್ಲ. ಹಿ ಇಸ್ ನೋ ಬಡಿ. ಎಸ್. ಆದ್ರೂ ಕೂಡ ಆತನ ವಿರುದ್ಧ ಸರಿಯಾದ ರೀತಿಯಾದ ಕ್ರಮ ತೆಗೆದುಕೊಳ್ಬೇಕಂತ ಇದ್ರೆ ಮೊಯ್ದೀನ್ ಬಾವನ ಕಚೇರಿಯ ಬಳಿಯಲ್ಲಿ ನಡೆದಂತಹ ಘಟನೆ ಇದು. CCTV ಕೂಡ ಫುಟೇಜ್ ತಗೊಳ್ಬಹುದಿತ್ತು, ಅದನ್ನ ಕೂಡ ಎಲ್ಲ ಮಾಡಿದ್ದೇವೆ. ಎಲ್ಲ ಏನೆಲ್ಲ ಮಾಡ್ಲಿಕ್ಕೆ ಉಂಟು ಎಲ್ಲ ಮಾಡಿದ್ದೇವೆ. ಸೊ ನನ್ನ ಹೋರಾಟಕ್ಕೆ ನನ್ಗೆ ಯಾರ ಅಗತ್ಯ ಇಲ್ಲ, ಯಾರದೂ ಅಗತ್ಯ ಇಲ್ಲ. ನನ್ನ ಹೋರಾಟಗಳನ್ನ ನಾನೇ ಮಾಡ್ಕೊಳ್ತೇನೆ. ನನ್ಗೆ ಅವ್ನಿಗೆ ಏನ್ ಪನಿಷ್ಮೆಂಟ್ ಮಾಡ್ಬೇಕಿತ್ತು ಅದನ್ನ ನಾನು ಅವನಿಗೆ ತೋರಿಸಿದ್ದೇನೆ, ಕೊಟ್ಟಿದ್ದೇನೆ. ಅಲ್ಲಿಗೆ ಮುಗೀತು. ಕೋರ್ಟ್ ಕಚೇರಿ ಅಂತ ಹೇಳ್ಕೊಂಡು ಆಲ್ರೆಡಿ ನನ್ನ ಮೇಲೆ ಒಂದು 12 ಕೇಸ್ ಇದೆ. ಅದು ಇನ್ನೂ 6 ವರ್ಷದಿಂದ ನಡೆದಾಡ್ತಾ ಇದ್ದೇನೆ. ಸೊ ಅದಕ್ಕೆಲ್ಲ ಕಾಯ್ತಾ ಹೋದ್ರೆ ಇನ್ನೂ ಒಂದು 20 ವರ್ಷ ನಾನು ಅದ್ರ ಹಿಂದೆ ಹೋಗ್ಬೇಕು, ಒಂದು ಕೇಸ್ನ ಹಿಂದೆ. ಸೊ ನನಗೆ ಅವನಿಗೆ ಯಾವ ರೀತಿ ಪನಿಷ್ ಮಾಡ್ಬೇಕಿತ್ತು ನಾನು ಮಾಡ್ಕೊಂಡಿದ್ದೇನೆ. ಅದಕ್ಕೆ ನನ್ಗೆ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪಕ್ಷನೂ ಸಪೋರ್ಟ್ ಮಾಡಿದೆ. ಸೊ ದಟ್ ಇಸ್ ಓವರ್ ದೇರ್. ಆದ್ರೆ ಈ ವಿಚಾರದಲ್ಲಿ ಮೊಯ್ದೀನ್ ಬಾವ ಕಚೇರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆದ್ರೆ ಮೊಯ್ದೀನ್ ಬಾವ ಈ ಒಂದು ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿಲ್ಲ. 100% ಕೊಟ್ಟಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಮೀಡಿಯಾದಲ್ಲೂ ಕೊಟ್ಟಿದ್ದಾರೆ. ಅಥವಾ ಏನೋ ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ಮನೆ ಒಳಗೆ ಕರ್ಕೊಂಡು ಹೋಗಿ ಊಟ ಹಾಕಿಸ್ಲಿಲ್ಲ ಮೊಯ್ದೀನ್ ಬಾವ. ಏನ್ ಮಾಡ್ಬೇಕು ಅವರು ಮಾಡಿದ್ದಾರೆ. ಎಸ್, ಈಗ ಆಗತ್ತಾನೆ ನೀವು ಹೇಳಿದ್ರಿ ಹಿಂದೂ ಸಂಘಟನೆಯಲ್ಲಿ ಇರುವಂತ ಸಾಯಲಿಕ್ಕೆ ಮುಂದಾಗ್ತಾರೆ ಅಂತ. ಹಾಗಾದ್ರೆ ಮುಸ್ಲಿಂ ಸಂಘಟನೆಯ ಬಗ್ಗೆ ಯಾಕೆ ತಾವು ಮಾತಾಡ್ತಾ ಇಲ್ಲ ಅಂತ? ನನ್ಗೆ ಅದು ಅಗತ್ಯ ಇಲ್ಲದ ವಿಷಯ. ಯಾಕೆಂದ್ರೆ ನಾನು ಇರುವುದು ಹಿಂದೂ ಧರ್ಮದಲ್ಲಿ. ಓಕೆ. ನನ್ನ ಲೆಕ್ಕದಲ್ಲಿ ನಾನು ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದೇನೆ. ಸೊ ನನಗೆ ನನ್ನ ಯುವಕರಿಗೆ ಹೇಳ್ಬೇಕು ಅಂತ ಉಂಟು, ನಾನು ಹೇಳ್ತೇನೆ. ಹಾಗಾದ್ರೆ ತಾವು ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ? ನಾನು ಯಾಕೆ ಮಾಡ್ಬೇಕು? ಹಿಂದೂಗಳನ್ನ ವಿರೋಧ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಮುಸ್ಲಿಂ ಓಲೈಕೆ ನಡೀತಾ ಇದೆಯಾ ಅಂತ ಹೇಳಿ? ಖಂಡಿತ ಇಲ್ಲ. ನಾನು ಆಗ್ಲೂ ನಿಮ್ಮ ಹತ್ರ ಹೇಳಿದ್ದೇನೆ, ನನ್ಗೆ ನನ್ನ ಧರ್ಮ ಫಸ್ಟ್. ಮತ್ತೆ ಬೇರೆಯವರ ಧರ್ಮದ ಬಗ್ಗೆ ನಾನೇನು ಅವ್ರಿಗೆ ಉಪದ್ರ ಮಾಡ್ಲಿಕ್ಕೆ ಹೋಗುದಿಲ್ಲ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನನ್ನ ಧರ್ಮದ ಹುಡುಗರು ದಾರಿ ತಪ್ತಾ ಇದ್ದಾರೆ, ಹಾಗಾಗಿ ನಾನು ಅವ್ರಿಗೆ ಕಿವಿ ಮಾತು ಹೇಳಿದೆ ಅಷ್ಟೇ. ಹಾಗಾದ್ರೆ ತಮಗೆ ತಮ್ಮ ಧರ್ಮ ಅಥವಾ ತಮ್ಮ ಇನ್ನೊಂದು ವಿಷಯ ಏನಂದ್ರೆ ಎಲ್ಲ ಯುವಕರಿಗೂ ಹೇಳೋದಿಷ್ಟೇ, ನಿಮ್ಮ ಧರ್ಮದಲ್ಲಿ ಇರುವ ಸಂಘಟನೆಗಳನ್ನು ನೀವು ನಿಮಗಾಗಿ ಉಪಯೋಗಿಸ್ಕೊಳ್ಳಿ, ನಿಮ್ಮ ಏಳಿಗೆಗಾಗಿ ಉಪಯೋಗಿಸ್ಕೊಳ್ಳಿ, ಅದರಿಂದಾಗಿ ಸಾಯ್ಬೇಡಿ ಅಂತ ಅವರ ಧರ್ಮದವ್ರಿಗೂ ನಾನು ಹೇಳ್ತೇನೆ. ನಿಮ್ಗೆ ಹೇಳ್ಬೇಕಾ? ನಾನು ಇವತ್ತು ಹೇಳ್ತಾ ಇದ್ದೇನೆ, ಪ್ರತಿ ಒಂದು ಜಾತಿ ಪ್ರತಿ ಒಂದು ಧರ್ಮದಲ್ಲಿ ಇದ್ದ ಸಂಘಟನೆಯಲ್ಲಿ ನೀವು ಸೇರಿ ನಿಮ್ಮ ಧರ್ಮ ರಕ್ಷಿಸ್ಲಿಕ್ಕೆ ನೀವು ಅಲ್ಲಿ ಸೇರಿ ನೀವು ಅಲ್ಲಿ ಇರಿ, ನೀವು ಮಾಡ್ಕೊಳ್ಳಿ. ಬಟ್ ಯಾರನ್ನು ಕೊಲ್ಲಿಕ್ಕೆ ಹೋಗ್ಬೇಡಿ ಅಥವಾ ನೀವು ಸಾಯ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲಿ ಎಷ್ಟೋ ಸಲ ಏನಾಗ್ತದೆ, ಈ ಸಂಘಟನೆಗಳಿಗೆ ಸೇರ್ತಾರೆ. ಎಲ್ಲಾ ಧರ್ಮದಲ್ಲೂ ನಾನು ಹೇಳ್ತಾ ಇರೋದು ಈಗ ನೀವು ಒಂದು ಪರ್ಟಿಕ್ಯುಲರ್ ಆಗಿ ನಾನು ಏನು ಹೇಳ್ತಾ ಇಲ್ಲ, ಎಲ್ಲರಿಗೂ ನಾನು ಹೇಳೋದು, ಅವರು ನಮ್ಮ ಅಣ್ಣ ತಮ್ಮಂದಿರೇ, ಅವರು ನಮ್ಮ ಅಣ್ಣ ತಂದಿರ, ಅವ್ರ ಕೈ ಕೂತ್ರು ಅಲ್ಲಿ ಬರುವಂತದ್ದು ಕೆಂಪು ರಕ್ತವೇ. ಅದಕ್ಕಾಗಿ ಅವರಿಗೂ ಹೇಳೋದು, ನಮ್ಮವರಿಗೂ ಹೇಳೋದು, ಸುಮ್ಮನೆ ಈ ಪಾಲಿಟಿಕ್ಸ್ ಅನ್ನು ಮಧ್ಯ ಹಾಕೊಂಡು ಧರ್ಮವನ್ನು ಮಧ್ಯ ಹಾಕೊಂಡು ನಿಮ್ಮ ಜೀವವನ್ನು ಕಳೆದುಕೊಳ್ಬೇಡಿ. ಯಾಕೆಂದ್ರೆ ಇದರಿಂದ ಏನು ಆಗ್ಲಿಕ್ಕಿಲ್ಲ. ಪ್ರತಿಭಾ ಕುಳಾಯಿ ಅವರು ಹಿಂದುತ್ವ ವಿರೋಧಿನ ಅಥವಾ ಬಿಜೆಪಿ ವಿರೋಧಿನ ಅಂತ ಹೇಳಿ? ನಾನು ಹಿಂದುತ್ವ ವಿರೋಧಿಯೂ ಅಲ್ಲ, ನಾನು ಬಿಜೆಪಿ ವಿರೋಧಿ ಅಲ್ಲ. ಮತ್ತೆ ಯಾಕೆ ಈ ರೀತಿಯಾದಂತಹ ಹಲವಾರು ಹೇಳಿಕೆ ಕೊಡ್ತೀರಾ? ಹಿಂದೂ ವಿರೋಧಿಯಾಗಿ ಹೇಳಿಕೆಗಳು ಕೂಡ. ಹಿಂದೂ ವಿರೋಧಿ ಹೇಳಿದ ಒಂದು ಹೇಳಿಕೆಯನ್ನು ಹೇಳಿ ನೀವು. ಹಿಂದೂ ಸಂಘಟನೆಯಲ್ಲಿ ಸೇರಿದವರು ಸಾಯಲಿಕ್ಕೆ ಮುಂದಾಗ್ತಾರೆ ಅನ್ನೋ ಹೇಳಿಕೆ. ನಾನು ಹೇಳಿದ್ದು ಸಂಘ ಪರಿವಾರಕ್ಕೆ ಸೇರುವುದಾದ್ರೆ ಸಂಘ ಪರಿವಾರ ಹಿಂದುವ ಧರ್ಮವ? ನಿಮ್ಮ ಲೆಕ್ಕದಲ್ಲಿ ಸಂಘ ಪರಿವಾರ ಅನ್ನೋದು ಧರ್ಮವ? ಆಗತಾನೆ ತಾವೇ ಹೇಳಿದ್ದು, ನಾನು ಹಿಂದೂ ಯುವಕರ ರಕ್ಷಣೆಗೋಸ್ಕರ ಆ ರೀತಿಯಾಗಿ ಹೇಳಿದ್ದು, ಮುಸ್ಲಿಮರ. ಹೌದು, ಖಂಡಿತ. ಈಗ ನೀವು ಹಿಂದೂ ಸಂಘಟನೆಯನ್ನು ಧರ್ಮ ಮಾಡ್ತಾ ಇದ್ದೀರಾ, ಧರ್ಮವಾದು. ಇಸ್ ಇಟ್ ಅ ರಿಲಿಜನ್? ಇಸ್ ಇಟ್ ಅ ರಿಲಿಜನ್? ಎಲ್ಲ ಧರ್ಮಕ್ಕೂ ಕೂಡ ಸೀಮಿತವಾಗಿರುವಂತದ್ದು. ಹೌದು. ಇಸ್ ಇಟ್ ಅ ರಿಲಿಜನ್? ರಿಲಿಜನ್ ಅಲ್ಲ, ಧರ್ಮ ಅಲ್ಲ. ಇಟ್ಸ್ ಜಸ್ಟ್ ಪಾರ್ಟ್ ಅಲ್ಲ, ಅದರದ್ದು ಪಾರ್ಟ್ ಅಲ್ಲ. ಇಟ್ಸ್ ಕ್ರಿಯೇಟೆಡ್ ಲೇಟರ್ ಅಲ್ಲ. ಸೊ ವೇರ್ ಇಸ್ ನಾನು ಹಿಂದೂ ಅಗೇನ್ಸ್ಟ್ ನಾನು ಯಾವ ಹೇಳಿಕೆಯನ್ನು ಕೊಟ್ಟಿದ್ದೇನೆ? ನಾನು ಕೊಡ್ಲಿಲ್ಲ. ಸಂಘ ಪರಿವಾರದ ಸಂಘಟನೆಗಳ ವಿಷಯ ನಾನು ಮಾತಾಡಿದ್ದು. ಯಾಕೆಂದ್ರೆ ನಾನು ಅದಕ್ಕೆ ಹೇಳಿದ್ದೇನೆ, ಯಾಕೆ ಹೇಳಿದ್ದೇನೆ ಅಂತ ಹೇಳ್ಕೊಂಡು. ಬಟ್ ಧರ್ಮದ ಬಗ್ಗೆ ನಾನು ಯಾವತ್ತೂ ಮಾತಾಡ್ಲಿಲ್ಲ, ಇನ್ನೂ ಮಾತಾಡೋದಿಲ್ಲ. ಯಾಕೆಂದ್ರೆ ಐ ಲವ್ ಮೈ ರಿಲಿಜನ್. I love my religion and I also respect other religions. ಮಾತುಕತೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ನ ಬಳಿಕ.
ಎಸ್ ವಿರಾಮದ ಬಳಿಕ ತಿರುಗುಬಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಈಗಾಗಲೇ ಖಡಕ್ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದೇವೆ. ಅದಕ್ಕೀಗ ಖಡಕ್ಕಾದ ಉತ್ತರವನ್ನು ಕೂಡ ಪ್ರತಿಭಾ ಕುಳಾಯಿ ಅವರು ನೀಡ್ತಾ ಬಂದಿದ್ದಾರೆ. ಎಸ್ ಇನ್ನಷ್ಟು ಮಾತುಕತೆಯನ್ನು ಕೂಡ ಮುಂದುವರಿಸ್ತೀನಿ. ಎಸ್ ಈಗಾಗಲೇ ಪ್ರತಿಭಾ ಕುಳಾಯಿ ಅವರಿಗೆ ಕೆಲವೊಂದು ಪ್ರದೇಶಗಳಿಗೆ ಹೋಗ್ಲಿಕ್ಕೆ ನಿಷೇಧ ಇದೆ ಅಥವಾ ಅವರು ಆ ಒಂದು ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇಲ್ಲ, ಯಾಕೆ ಅಂತ ಹೇಳಿ? ಖಂಡಿತವಾಗಿ ಅಂತದ್ದು ಏನಿಲ್ಲ. ನೀವು ನನ್ನ ಲೆಕ್ಕದಲ್ಲಿ ಕೋಡಿಕೆರೆ ಅಂತ ಹೇಳುವ ಊರಿನ ಬಗ್ಗೆ ಹೇಳ್ತಾ ಇದ್ದೀರಿ. ಅಫ್ಕೋರ್ಸ್ ನಾನು ಎಲೆಕ್ಟ್ ಆಗಿ ಬಂದಾಗ ಅಲ್ಲಿ ನನಗೆ ಸ್ವಲ್ಪ ಇಶ್ಯೂಸ್ ಇತ್ತು. ಇಶ್ಯೂಸ್ ಅಂದ್ರೆ ನಾನೇನು ಕ್ರಿಯೇಟ್ ಮಾಡಿದಂಥ ಇಶ್ಯೂಸ್ ಅಲ್ಲ, ಅಲ್ಲಿ ಇರುವಂಥ ಕೆಲವೊಂದು ಯುವಕರು, ಕೆಲವೊಂದು ಸಂಘಟನೆಯವರು ಒಟ್ಟಾಗಿ ಈ ಇಶ್ಯೂಸ್ ಅನ್ನು ಕ್ರಿಯೇಟ್ ಮಾಡಿದ್ರು ಪೊಲಿಟಿಕಲಿ ಆಗಿ. ನಾನು ಅದನ್ನು ಆ ರೀತಿ ತಗೊಳ್ತೇನೆ. ಈ ಎಲೆಕ್ಷನ್ ಟೈಮಲ್ಲಿ ಇದ್ದದ್ದೇ ಪಾಲಿಟಿಕ್ಸ್ ಮಾಡುವಂಥದ್ದು, ಪೊಲಿಟಿಕಲ್ ಇಶ್ಯೂಸ್ ರೇಸ್ ಆಗುವಂಥದ್ದು ಇದ್ದದ್ದೇ. ನಾನು ಈ ಕೋಡಿಕೆರೆ ಪ್ರದೇಶಕ್ಕೆ ಮತಯಾಚಿಸಲಿಕ್ಕೆ ಹೋದಾಗ ನನ್ನನ್ನು ತಡೆಗಟ್ಟಿ ಅಲ್ಲಿ ಕಾಂಗ್ರೆಸ್ನವರು ಮತ ಕೇಳಲಿಕ್ಕೆ ಬರಬಾರ್ದು ಅಂತ ಹೇಳಿದ್ರು. ಆವಾಗಲೂ ನಾನು ಅವರನ್ನು ಮೆಟ್ಟಿ ಮೀರಿ ನಾನು ಅಲ್ಲಿ ಮತಯಾಚನೆ ಮಾಡಿದ್ದೇನೆ. ನಂದೇನು ಕರ್ತವ್ಯ ಉಂಟು ಅದನ್ನು ನಾನು ಮಾಡಿದ್ದೇನೆ. ಇವಾಗಲೂ ನೀವು ಕೋಡಿಕೆರೆಗೆ ಹೋಗಿ ನೋಡ್ಬೋದು, ಅಲ್ಲಿ ರೋಡ್ ಆಗಿರ್ಬೋದು ಅಥವಾ ಚರಂಡಿ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ನೀರಿದ್ದು ತುಂಬ ಸಮಸ್ಯೆ ಕೋಡಿಕೆರೆಯಲ್ಲಿ ಇದೆ. ಉಳಿದದೆಲ್ಲ ಆಲ್ಮೋಸ್ಟ್ ಮಾಡಿಕೊಟ್ಟಿದ್ದೇನೆ. ಯಾಕೆಂದ್ರೆ ಅದು ತುಂಬ ಎತ್ತರ ಪ್ರದೇಶ ಇದ್ದ ಕಾರಣ ರೀಸೆಂಟ್ಲಿ ಒಂದು ಬೋರ್ವೆಲ್ ಸಹ ಮಾಡಿಕೊಟ್ಟಿದ್ದೇವೆ. ಬಟ್ ಇನ್ನೂ ಆ ನೀರಿದ್ದು ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ವಾರಕ್ಕೆ ಒಂದು ದಿನ ಅವರಿಗೆ ಟ್ಯಾಂಕರ್ ಕಳಿಸ್ತಾ ಇದ್ದೇವೆ. ಅದನ್ನು ನನ್ನ ಟರ್ಮ್ ಮೊದಲೇ ನಾನು ಅದನ್ನು ಕಂಪ್ಲೀಟ್ ಮಾಡ್ಬೇಕಂತ ಇದ್ದೇನೆ. ಮತ್ತೆ ಇದ್ದಾರೆ ನಮ್ಮ ಕೋಡಿಕೆರೆಯಲ್ಲಿ ಬರೇ ನಮ್ಮನ್ನು ಬರಬಾರ್ದು ಅಂತ ಹೇಳುವವರು ಒಂದು ಕಡೆ ಇದ್ದಾರೆ ಅಂತ ಹೇಳಿದ್ರೆ ಬನ್ನಿ ಅಂತ ಕರೆಯುವವರು ತುಂಬಾ ಜನ ಇದ್ದಾರೆ. ಈಗ ಪ್ರತಿಭಾ ಕುಳಾಯಿ ಅವರಿಗೆ ರಾಜಕೀಯದಲ್ಲಿ ಯಾರು ಆದರ್ಶವಾಗಿದ್ದಾರೆ ಅಂತ ಹೇಳಿ? ರಾಜಕೀಯದಲ್ಲಿ ಆಕ್ಚುಲಿ ನಾನು ಪೊಲಿಟಿಕಲ್ ಬೇಸ್ ಇಂದ ಬಂದವಳಲ್ಲ, ಅಥವಾ ನನ್ನ ಆನ್ಸೆಸ್ಟರ್ಸ್ ಆಗ್ಲಿ ಯಾರು ಪಾಲಿಟಿಕ್ಸ್ ಅಲ್ಲಿ ಇದ್ದವರು ಅಲ್ಲ. ಅದರಲ್ಲೂ ನನ್ನ ಮನೆಯಲ್ಲಿ ಹೆಚ್ಚಾಗಿ ಬಿಜೆಪಿಯನ್ನು ಬೆಂಬಲಿಸೋರು ಇರುವಂತದ್ದು. ನನ್ಗೇನೋ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಇಷ್ಟ ಆಯ್ತು, ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ. ಯಾಕೆ ನಿಮ್ಗೆ ಕಾಂಗ್ರೆಸ್ಸೇ ಅಷ್ಟು ಮುಖ್ಯವಾಯಿತು ಅಂತ ಹೇಳಿ? ಅಂದ್ರೆ ಬೇರೆ ಹಲವಾರು ಪಕ್ಷಗಳಿದೆ, ಆದ್ರೆ ಕಾಂಗ್ರೆಸ್ಸೇ ನಿಮ್ಗೆ ಬೇಕು, ಮನೆಯವರು ಬಿಜೆಪಿಯನ್ನ ಹಿಂಬಲಿಸ್ತಾರೆ. ನನಗೂ ಎಲ್ಲ ಒಂದು ಕಡೆ ಇಲ್ಲಿ ಸೆಕ್ಯುಲರಿಸಂ ಕಂಡಿತು. ಎಲ್ಲಾ ಧರ್ಮಗಳನ್ನು ಎಲ್ಲರನ್ನು ಒಟ್ಟು ಸೇರಿಸುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿದ್ದೆ ಅಂತ ಹೇಳಿ ಅನಿಸಿತು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡ್ತಾರೆ ಅಂತ ಅನಿಸಿತ್ತು. ಯಾಕೆಂದ್ರೆ ಇಂದಿರಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ತುಂಬಾ ಮಹಿಳೆಯರಿಗೆ ಇಲ್ಲಿ ಆದ್ಯತೆ ಕೊಡ್ತಾರೆ. ಇಲ್ಲಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಸೊ ಈ ಪಕ್ಷ ನನಗೂ ಒಂದು ಅವಕಾಶ ಕೊಡ್ತದೆ ಅಂತ ಅನ್ಕೊಂಡಿದ್ದೇನೆ, ಅನ್ಕೊಂತೇನೆ ಸಹ. ಎಲ್ಲಿ ಸಹ ನಿರಾಶೆ ಆಗ್ಲಿಲ್ಲ ನಾನು. ಬಟ್ ಅಫ್ಕೋರ್ಸ್ ಪೊಲಿಟಿಕಲಿ ನಾನು ಒಂದು ಲೀಡರ್ ಅನ್ನು ತಗೊಳ್ಬೇಕು ಅಂತ ಆದ್ರೆ, ಇಫ್ ಐ ಹ್ಯಾವ್ ಟು ಟೇಕ್ ಆಸ್ ಅ ರೋಲ್ ಮಾಡೆಲ್ ಅಂತಾದ್ರೆ ಶ್ಯೂರ್ಲಿ ಇಟ್ಸ್ ಇಂದಿರಾ ಗಾಂಧಿ. ಬಿಕಾಸ್ ನಾವು ವಿ ಆರ್ 21st century ಹುಡುಗಿಯರು, ವಿ ಆರ್ ಸ್ಟಿಲ್ ಯಂಗ್. ಬಟ್ ಆ ಕಾಲದಲ್ಲಿ ಎಷ್ಟೋ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಆ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಇಡೀ ದೇಶವನ್ನು ಒಂದು ಒಳ್ಳೆ ರೀತಿಯಲ್ಲಿ ಆಳಿದವರು ಇಂದಿರಾ ಗಾಂಧಿ. ಪಾಲಿಟಿಕ್ಸ್ ಅಲ್ಲಿ ಇರುವಂತದ್ದು, ಅದು ಹೆಣ್ಣು ಮಕ್ಕಳು ಇರುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಟ್ ಐ ರಿಯಲಿ ಟೇಕ್ ಹರ್ ಆಸ್ ಮೈ ರೋಲ್ ಮಾಡೆಲ್ ಇನ್ ಪಾಲಿಟಿಕ್ಸ್. ಹಾಗಾದ್ರೆ ಬಿಜೆಪಿ ಅವರು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಪ್ರಾಧಾನ್ಯತೆ ನೀಡುದಿಲ್ವಾ? ನನಗೆ ಕಾಣ್ಲಿಲ್ಲ ಅಂತದೇನು. ನನಗೆ ಅಲ್ಲಿ ಅವ್ರಿಗೆ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಫ್ರೀಡಮ್ ಆಗಿರ್ಬೋದು ನಂಗೆ ಕಾಣ್ಲಿಲ್ಲ. ಮತ್ತೆ ಸಮ್ವೇರ್ ಐ ಫೆಲ್ಟ್ ಹೆಣ್ಣು ಮಕ್ಕಳನ್ನು ಸ್ವಲ್ಪ ಅವರು ಹಿಂದೆ ತಡೆದಿರ್ತಾರೆ ಅಂತ ಹೇಳಿ ಅನಿಸಿತು. ಅಲ್ಲಿ ಎಲ್ಲ ಗಂಡಸರ ಸಾಮ್ರಾಜ್ಯ ಕಾಣ್ತಾ ಇದೆ. ಬಟ್ ನನಗೆ ಕಾಂಗ್ರೆಸ್ ಇಂದ ಐ ಆಮ್ ವೆರಿ ಹ್ಯಾಪಿ. ಇವಾಗ್ಲೂ ನಮ್ಮಲ್ಲಿ ಹೆಂಗಸರು ಜಾಸ್ತಿ ಇದ್ದಾರೆ. ಇವನ್ ಅವರ ಪಾರ್ಟಿ ನಮ್ಮ ಪಾರ್ಟಿ ಕಂಪೇರ್ ಮಾಡೋದಾದ್ರೆ 50% ರಿಸರ್ವೇಶನ್ ಈಗಷ್ಟೇ ಬಂದಿದ್ದು. ಬಟ್ ನಮ್ಮಲ್ಲಿ ಜನರಲ್ ಅಲ್ಲಿ ಸಹ ಎಷ್ಟೋ ಹೆಂಗಸರಿಗೆ ಸೀಟ್ ಕೊಟ್ಟಿದ್ದುಂಟು, ಇದ್ದಾರೆ ಇವಾಗ್ಲೂ. ಜನರಲ್ ಸೀಟಲ್ಲಿ ಗೆದ್ದು ಬಂದವರು ತುಂಬಾ ಜನ ಇದ್ದಾರೆ. ಮತ್ತೆ ನನ್ನ ಪಾರ್ಟಿ ಇಷ್ಟರವರೆಗೆ ಯಾವುದಕ್ಕೂ ಅಡೆತಡೆ ಮಾಡಲಿಲ್ಲ. ನಮ್ಗೆ ಫ್ರೀಡಮ್ ಕೊಟ್ಟಿದೆ, ನ್ಯಾಯ ಕೊಟ್ಟಿದೆ. ಸೊ ಐ ರಿಯಲಿ ರೆಸ್ಪೆಕ್ಟ್ ಮೈ ಪಾರ್ಟಿ. ಪ್ರತಿಭಾ ಕುಳಾಯಿ ಅವರು ಮಂಗಳೂರಿನ ಕಾರ್ಪೊರೇಟರ್ ಆಗಿ ಮಂಗಳೂರಿಗೆ ಏನ್ ನೀಡಿದ್ದಾರೆ ಅಂತ ಹೇಳಿ, ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಏನ್ ನೀಡಲಿಕ್ಕಿದ್ದಾರೆ ಅಂತ ಹೇಳಿ? ಮಂಗಳೂರಿನ ಕಾರ್ಪೊರೇಟರ್ ಆಗಿ ನೀವು ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತೇನೆ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ. ನನ್ನ ಏರಿಯಾದ ಜನರ ಹತ್ರ ಕೇಳಿದ್ರೆ ಐ ಥಿಂಕ್ ಯು ವಿಲ್ ಗೆಟ್ ಅ ಬೆಟರ್ ಆನ್ಸರ್. ಬಟ್ ಬುಧವಾರ ದಿನ ನೀವು ಸುರತ್ಕಲ್ ಕಾರ್ಪೊರೇಷನ್ಗೆ ಬಂದ್ರೆ ನಿಮಗೆ ಅಲ್ಲಿ ಕಾಣ್ತದೆ ಎಷ್ಟು ಜನ ನನ್ನನ್ನು ಮೀಟ್ ಆಗ್ಲಿಕ್ಕೆ ಬರ್ತಾರೆ, ಎಷ್ಟು ಜನ ಅವರ ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು. ನಾನು ಸೋಷಿಯಲ್ ವರ್ಕ್ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು. ನಾನು ಅನ್ಕೊಂಡಿದ್ದೆ ಪಾಲಿಟಿಕ್ಸ್ಗೆ ಬಂದಾಗ ಪಾಲಿಟಿಕ್ಸ್ ಮತ್ತೆ ಸೋಷಿಯಲ್ ವರ್ಕ್ ಒಂದೇ ಅಂತ ಹೇಳ್ಕೊಂಡು. ಪಾಲಿಟಿಕ್ಸ್ ಬೇರೆ, ಸೋಷಿಯಲ್ ವರ್ಕ್ ಬೇರೆ. ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಸೋಷಿಯಲ್ ವರ್ಕ್ ಅನ್ನು ಥಿಯರಿಯಲ್ಲಿ ಕಲ್ತವಳು, ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇನೆ. ನನ್ನ ಈ ಡಿಗ್ರಿ ಏನಿದೆ, PSW ಆಗಿರ್ಬೋದು, MSW ಆಗಿರ್ಬೋದು, ಅಥವಾ MPhil ಇನ್ ಸೋಷಿಯಲ್ ವರ್ಕ್ ಆಗಿರ್ಬೋದು, ಇದೆಲ್ಲ ನನಗೆ ತುಂಬಾ ಸಹಾಯ ಮಾಡಿದೆ ಪಾಲಿಟಿಕ್ಸ್ ಅಲ್ಲಿ.
ಜನರೊಟ್ಟಿಗೆ ಬೆರೀಲಿಕ್ಕೆ, ಜನರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜನರ ಕೆಲಸ ಮಾಡಿಸ್ಲಿಕ್ಕೆ ಎಸ್ ನನ್ನ ವಿದ್ಯೆ ನನಗೆ ತುಂಬಾ ಸಹಕಾರ ಮಾಡಿದೆ. ಎಸ್ ಸೊ ಆದಷ್ಟು ನಾನು ಜನರನ್ನು ಮೀಟ್ ಮಾಡ್ತೇನೆ, ಆದಷ್ಟು ಜನರ ಕೆಲಸಗಳನ್ನು ಮಾಡಲಿಕ್ಕೆ ನೋಡ್ತೇನೆ. ಮತ್ತೆ ನನ್ನ ವಾರ್ಡಲ್ಲೇ ಒಂದು ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡಿದ್ದೇನೆ, ಒಂದು ಸ್ಮಶಾನವನ್ನು ಅಭಿವೃದ್ಧಿ ಮಾಡಿದ್ದೇನೆ. ಓಕೆ ನನ್ನ ವಾರ್ಡ್ ಒಂದು ತುಂಬಾ ಸುಂದರವಾದ ವಾರ್ಡ್ ಆಕ್ಚುಲಿ, ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಾದ್ರೆ. ಯಾಕೆಂದ್ರೆ ಒಂದು ನಾರ್ಮಲ್ ಸಿವಿಲೈಸ್ಡ್ ಸೊಸೈಟಿಯಲ್ಲಿ ಏನೆಲ್ಲ ಬೇಕೋ ಅದೆಲ್ಲ ನನ್ನ ವಾರ್ಡಲ್ಲಿ ಇದೆ. ಸ್ಮಶಾನದಿಂದ ಹಿಡಿದು, ಶಾಲೆಯಿಂದ ಹಿಡಿದು, ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ಹಿಡಿದು, ಮಾರ್ಕೆಟ್ ಇಂದ ಹಿಡಿದು, ದೇವಸ್ಥಾನ, ದೈವಸ್ಥಾನ, ಚರ್ಚ್, ಮಸೀದಿ ಎಲ್ಲದೂ ಇದೆ. ಎಸ್ ಸೊ ಅಂಡ್ ಜನರು ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಈ 5 years. ಆಕ್ಚುಲಿ ನಂದು ಬಿಜೆಪಿ ವಾರ್ಡ್ ಆಗಿತ್ತು, ಓಕೆ ಆಲ್ಮೋಸ್ಟ್ 25 years ಇಂದ ಬಿಜೆಪಿ ಆಡಳಿತ ಮಾಡಿದಂತ ವಾರ್ಡ್. ಬಟ್ ತುಂಬಾ ಒಳ್ಳೆ ರೀತಿಯಿಂದ ಜನರು ನನಗೆ ಸಹಕಾರ ಮಾಡಿದ್ದಾರೆ. ಎಸ್ ನೆಕ್ಸ್ಟ್ ಪ್ರತಿಭಾ ಕುಳಾಯಿ ಅವರು ಎಲೆಕ್ಷನ್ ಅಲ್ಲಿ ನಿಲ್ತಾರಾ ಅಂತ ಹೇಳಿ ಗೊತ್ತಿಲ್ಲ, ಯಾಕೆಂದ್ರೆ ಆಸೆ ಇದೆಯಾ ಅಂತ ಹೇಳಿ ಅದ್ರ ಬಗ್ಗೆ? ಅಂದ್ರೆ ನಾನು ರಾಜಕೀಯದಲ್ಲಿ ರಾಜಕೀಯ ಕ್ವಿಟ್ ಮಾಡ್ತೇನೆ ಅಂತ ನಾನು ಇಷ್ಟರವರೆಗೆ ಅನ್ಕೊಳ್ಳಿಲ್ಲ. ಈ ಕ್ಷಣದವರೆಗೆ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಬಟ್ ಅಫ್ಕೋರ್ಸ್ ಟ್ರೈ ಮಾಡ್ತೇನೆ, ಅವಕಾಶ ಸಿಕ್ಕಿದ್ರೆ ಕಂಟೆಸ್ಟ್ ಮಾಡ್ತೇನೆ. ಎಸ್ ಪ್ರತಿಭಾ ಕುಳಾಯಿ ಅವರು ಬಿಜೆಪಿಗೆ ಸೇರ್ತಾರಾ ಅಂತ ಹೇಳಿ? ಖಂಡಿತ ಇಲ್ಲ, ಯಾಕೆ ಸೇರ್ಬೇಕು? ಆದ್ರೂ ಕೂಡ ಹಲವಾರು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲ, ಸಪೋಸ್ ನಾನು ಬಿಜೆಪಿ ಸೇರ್ಬೇಕು ಅಂತ ಇದ್ರೆ ನಂಗೆ ತುಂಬಾ ಕಷ್ಟ ಏನಿರ್ಲಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾನು ಹೇಳಿದಾಗೆ ತುಂಬಾ ಜನ ಬಿಜೆಪಿಯಲ್ಲಿ ಇದ್ದವ್ರು ಇದ್ದಾರೆ. ನಾನು ಬಿಜೆಪಿ ಬರ್ತೇನೆ ಅಂತ ಹೇಳಿದ್ರೆ ಯಾರು ಬರ್ಬೇಡ ಅಂತ ಹೇಳುವವರು ಯಾರು ಇಲ್ಲ. ಬಟ್ ನನಗೆ ಬಿಜೆಪಿ ಬೇಡ ಇತ್ತು, ನನಗೆ ಕಾಂಗ್ರೆಸ್ ಅಲ್ಲಿ ಇರ್ಬೇಕಿತ್ತು, ಕಾಂಗ್ರೆಸ್ ಅನ್ನು ಸೇರ್ಬೇಕಿತ್ತು. ಒಂದು ಪಕ್ಷ ಅಂತ ತಕೊಂಡ್ಮೇಲೆ ನನಗೆ ನನ್ನ ಸಿದ್ಧಾಂತಕ್ಕೆ ಸರಿಯಾದ ಪಕ್ಷ ನನಗೆ ಕಾಂಗ್ರೆಸ್ ಅಂತ ಕಂಡಿತು. ಹಾಗಾಗಿ ನಾನು ಕಾಂಗ್ರೆಸ್ ಸೇರಿದ್ದೇನೆ. ಹಾಗಾದ್ರೆ ಬಿಜೆಪಿಯಿಂದ ಯಾವುದೇ ರೀತಿಯಾದಂತ ಅವಕಾಶಗಳು ಬರ್ಲಿಲ್ವಾ ಅಂತ ಹೇಳಿ ತಮಗೆ ಆಮಂತ್ರಣಗಳು? ಅದು ನಾನು ಹೇಳಿಕ್ಕೆ ಇಚ್ಛಿಸುದಿಲ್ಲ. ಹಾಗಾದ್ರೆ ಬಂದಿದೆ ಅಂತ ಅರ್ಥ? ಇಲ್ಲ, ಅದು ನಾನು ಹೇಳಿಕ್ಕೆ ಇಚ್ಛಿಸುದಿಲ್ಲ. ಅಬ್ದುಲ್ ಸತ್ತಾರ್ ವಿಚಾರದ ಸಂದರ್ಭದಲ್ಲಿ ಬಿಜೆಪಿ ಅವರು ಪ್ರತಿಭಾ ಕುಳಾಯಿ ಅವರಿಗೆ ಸಪೋರ್ಟ್ ಮಾಡಿದ್ದಾರಾ ಅಂತ ಹೇಳಿ? ಮಾಡಿದ್ದಾರೆ. ಆವಾಗ್ಲೂ ಕೂಡ ಒಂದು ರೀತಿಯಾಗಿ ನೋಡಿ, ಪಾಲಿಟಿಕ್ಸ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಪೊಲಿಟಿಕಲ್ ಪಾರ್ಟಿ ಅದೊಂದು ಬೇರೆ. ಬಟ್ ಇಶ್ಯೂಸ್ ಮತ್ತೆ ಪರ್ಸನಲ್ ಟಚಸ್ ಏನುಂಟು ಅದು ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಎಸ್ ಪ್ರತಿಭಾ ಕುಳಾಯಿ ಅವರಿಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಬೆಂಬಲ ಇದ್ರೂ ಕೂಡ ಅವರಿಗೆ ಕಾರ್ಪೊರೇಟರ್ ಸೀಟ್ ಸಿಗ್ಲಿಲ್ಲ, ಹಲವಾರು ಪೈಪೋಟಿ ಕೂಡ ನಡೆಸಿದ್ರು. ಯಾಕೆ ಅಂತ ಹೇಳಿ? ನಾ ಹೇಳಿದೆಲ್ಲ, ಡೆಸ್ಟಿನಿ ಅನ್ನೋದೊಂದು ಇರ್ತದೆ. ಸೊ ಡೆಸ್ಟಿನಿಯನ್ನು ಮೀರಿ ಯಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಆ ರೀತಿ ನೋಡ್ಬೇಕಾದ್ರೆ ಎಷ್ಟೋ ಘಟಾನುಘಟಿಗಳು ಇರ್ತಾರೆ, ಎಲೆಕ್ಷನ್ ಒಂದೊಂದ್ಸಲ ಸೋಲ್ತಾರೆ. ದಟ್ ಈಸ್ ಅಗೇನ್ ಅ ಡೆಸ್ಟಿನಿ. ಸೊ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಬೇಕು, ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಬೇಕು. ಮತ್ತೆ ಎಲ್ಲ ದೇವರು ಯಾವ ರೀತಿ ನಮ್ಗೆ ಪ್ಲಾನ್ ಮಾಡಿರ್ತಾರೆ ನಾನು ಹಾಗೆ ಅನ್ಕೊಳ್ತೇನೆ. ಎಸ್ ನೀವೊಬ್ರು ಮಹಿಳೆಯಾಗಿ ರಾಜಕೀಯದಲ್ಲಿ ಯಾವ ರೀತಿ ಎದುರಿಸ್ತೀರಾ ಅಂತ ಹಲವಾರು ಒಂದು ಕಾರಣಗಳನ್ನೆಲ್ಲ? ನನ್ನಲ್ಲಿ ಒಂದು ದೊಡ್ಡ ದೇವರು ಕೊಟ್ಟ ಒಂದು ವರ ಅಂತ ಹೇಳ್ಬೋದು. ಕಾನ್ಫಿಡೆನ್ಸ್ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಸೊ ಈ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ರಾಜಕೀಯದಲ್ಲಿ ತುಂಬಾ ಹೆಲ್ಪ್ ಮಾಡಿದೆ. ನಾನು ತುಂಬಾ ವೀಕ್ ಹೆಣ್ಣಲ್ಲ. ಮೇ ಬಿ ಬಿಕಾಸ್ ಆಫ್ ಮೈ ಎಜುಕೇಶನ್ ಆಗಿರ್ಬೋದು, ಅಥವಾ ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ನನ್ನ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು. ಇದರಿಂದ ಎಲ್ಲ ಆಗಿ ಎಲ್ಲೋ ಒಂದ್ ಕಡೆ ನಾನು ಐ ಫೀಲ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ವುಮೆನ್ ಅಂತ ಹೇಳಿ. ಪಾಲಿಟಿಕ್ಸ್ ಇಸ್ ವೆರಿ ಡಿಫಿಕಲ್ಟ್, ತುಂಬಾ ಕಷ್ಟ. ಅದು ಹೆಣ್ಣು ಮಕ್ಕಳಿಗೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಎಲ್ಲ ಪ್ರೊಫೆಷನ್ ಈಸಿ ಇದೆ, ಅಂದ್ರೆ ಹೇಗಾದ್ರೂ ನಾವು ಮ್ಯಾನೇಜ್ ಮಾಡ್ಬೋದು. ಈಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ, ಅಥವಾ ಶಾಲೆಯಲ್ಲಿ ಕೆಲಸ ಮಾಡಿ, ಅಥವಾ ಒಂದು ಆಫೀಸಲ್ಲಿ ಕೆಲಸ ಮಾಡಿ, ಅಲ್ಲಿದ್ದವರೊಟ್ಟಿಗೆ ಮಾತ್ರ ನಾವು ಬೆರೆತ್ಕೊಂಡು ಅಲ್ಲಿದ್ದವರೊಟ್ಟಿಗೆ ಮಾತ್ರ ನಾವು ಇರುವಂತದ್ದು. ಬಟ್ ಪಾಲಿಟಿಕ್ಸ್ ಹಾಗೆಲ್ಲ. ನಾವೊಂದು ಜನಪ್ರತಿನಿಧಿ ಆಗಿರ್ತೇವೆ, ನಾವು ಕ್ವೆಶ್ಚನೇಬಲ್ ಆಗಿರ್ತೇವೆ. ಪ್ರತಿ ಒಂದು ನಾವು ಹಾಕುವ ಬಟ್ಟೆ ಆಗಿರ್ಬೋದು, ನಾವು ಮಾತಾಡುವ ರೀತಿ ಆಗಿರ್ಬೋದು, ನಾವು ನಡ್ಕೊಳ್ಳುವ ರೀತಿ ಆಗಿರ್ಬೋದು. ಸೊ ನಾವು ಆಗಿರುವುದಿಲ್ಲ. ಎಲ್ಲೋ ಒಂದ್ ಕಡೆ ನಾನು ಎಷ್ಟೋ ಸಲ ಆಲೋಚನೆ ಮಾಡ್ತೇನೆ, ನಾವು ದಿನ ಬೆಳಗ್ಗೆ ಆದಾಗ ನಾವೊಂದು ಮುಖವಾಡ ಹಾಕೊಂಡು ತಿರುಗ್ತಾ ಇರ್ತೇವೆ ರಾತ್ರಿವರೆಗೆ ಅಂತ. ನಮ್ಗೆ ನಮ್ಮ ಫೀಲಿಂಗ್ಸ್ ಏನಿದೆ, ನಮ್ದು ಇಮೋಷನ್ಸ್ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೂ ಇರೋದಿಲ್ಲ. ಎಷ್ಟೋ ಸಲ ಕಂಟ್ರೋಲ್ ಮಾಡ್ಕೊಂಡು ಇರ್ಬೇಕಾಗ್ತದೆ. ಐ ಫೀಲ್ ಪಾಲಿಟಿಕ್ಸ್ ಇಸ್ ಅ ವೆರಿ ಚಾಲೆಂಜಿಂಗ್ ಫೀಲ್ಡ್, ಅದರಲ್ಲೂ ಹೆಣ್ಣು ಮಕ್ಕಳಿಗೆ. ಯಾಕೆಂದ್ರೆ ತುಂಬಾ ಜನ ಹಿಂದೆ ಜರಿತಾರೆ ಬರ್ಲಿಕ್ಕೆ ಪಾಲಿಟಿಕ್ಸಿಗೆ. ಮನೇಲಿ ಕೂತ್ಕೊಂಡು ಅವಳು ಹಾಗೆ, ಅವಳು ಹೀಗೆ, ಅವಳು ಅದು, ಅವಳಿದು ಅಂತ ಹೇಳ್ಕೊಳ್ಳಿಕ್ಕೆ ಇಟ್ಸ್ ವೆರಿ ಈಸಿ. ಬಟ್ ನಾವೇನ್ ಫೇಸ್ ಮಾಡ್ಕೊಳ್ತೇವೆ ಅದು ನಮ್ಗೆ ಗೊತ್ತಿರ್ತದೆ. ಬಟ್ ಐ ಥಿಂಕ್ ಐ ಟೇಕ್ ಇಟ್ ಆಸ್ ಅ ಚಾಲೆಂಜಿಂಗ್ ಉಂಟು ಅಂತ ಹೇಳ್ಕೊಂಡೆ ನಾವು ಪಾಲಿಟಿಕ್ಸ್ಗೆ ಬಂದದ್ದು. ಸೊ ಮೆಂಟಲಿ ನಾವು ಅದಕ್ಕೆ ಪ್ರಿಪೇರ್ ಆಗಿದ್ದೇವೆ, ಏನು ಬಂದ್ರು ಅದನ್ನ ಎದುರಿಸ್ತೇವೆ. ಮತ್ತೆ ಅದೇ ರೀತಿ ಪಾರ್ಟಿ ಬೆಂಬಲ ಇದೆ, ಫ್ಯಾಮಿಲಿ ಬೆಂಬಲ ಇದೆ. ಸೊ ತುಂಬಾ ಕಷ್ಟ ಅಂತ ಅನಿಸುದಿಲ್ಲ. ಬಟ್ ನನ್ನ ಲೆಕ್ಕದಲ್ಲಿ ಆದಷ್ಟು ಎಜುಕೇಟೆಡ್ಸ್ ಪಾಲಿಟಿಕ್ಸ್ಗೆ ಬರಬೇಕು.
ಎಜುಕೇಟೆಡ್ಸ್ ಏನ್ ಮಾಡ್ತಾರೆ, ಹಿಂದೆ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ. ಕೆಲವೊಬ್ಬರಿಗೆ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಅದು ಗೊತ್ತಿರೋದಿಲ್ಲ. ಈಗ ನಂದೇ ಉದಾಹರಣೆ ಹೇಳಬೇಕು ಅಂತಾದ್ರೆ 6 ವರ್ಷದ ಹಿಂದೆ ಈ ಪೊಲಿಟಿಕಲ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗ್ತದೆ, ಒಂದು ಕಾರ್ಪೊರೇಷನ್ ಯಾವ ರೀತಿ ರನ್ ಆಗ್ತದೆ, ಅಲ್ಲಿ ಮೇಯರ್ ಅದು ಎಂತದೂ ಗೊತ್ತಿರಲಿಲ್ಲ. ಐ ವಾಸ್ ಜಸ್ಟ್ ಅ ಲೇ ವುಮೆನ್ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಪ್ರತಿಭಾ ಕುಳೈ ಅವರಿಗೆ ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ಅವರದ್ದು ದಿನ ಬೆಳಗಾದ್ರೆ ಗುಣಗಾನಗಳೇ ನಡೀತದೆ ಅವಾಚ್ಯ ಶಬ್ದಗಳಿಂದ. ಹೌದು, ಅದು ಕೆಲವೊಬ್ರು ಮಾತ್ರ. ಆದ್ರೆ ಎಷ್ಟೋ ಜನ ಅಪ್ರಿಶಿಯೇಟ್ ಮಾಡುವವರು ಇದ್ದಾರೆ. ನೀವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡ್ಬೋದು, ಎಷ್ಟೋ ಪೋಸ್ಟ್ ಗಳಿಗೆ ತುಂಬಾ ಜನ ಬೆಂಬಲಿಸೋರು ಇರ್ತಾರೆ. ನಾನು ಹೇಳಿದ್ದೆಲ್ಲ, ಈ ಕೆಟ್ಟದಾಗಿ ಗುಣಗಾನ ಮಾಡುವವರು ದೇ ಜಸ್ಟ್ ಹ್ಯಾಂಡ್ ಫ್ಯೂ. ಐ ಟೇಕ್ ದಮ್ ಆಸ್ ಮೆಂಟಲ್ಸ್, ಹುಚ್ಚರು ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದ್ರೆ ಅವ್ರ ಮೆಂಟಲ್ ಸ್ಟೆಬಿಲಿಟಿ ಸರಿ ಇಲ್ಲದಕ್ಕೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ವೆರಿ ರೂಡ್ ಆಗಿ, ಎಷ್ಟು ಗಲೀಜಾಗಿ ಬರೀತಾರೆ. ಸೊ ಐ ಟೇಕ್ ದಮ್ ಆಸ್ ಸೈಕೋಸ್, ಮೆಂಟಲ್ಸ್. ನಾನು ಅವ್ರನ್ನ ಅದೇ ರೀತಿ ಅನ್ಕೊಳ್ತೇನೆ. ಮತ್ತೆ ಅವ್ರು ನನ್ಗೆ ಉಗಿದ್ರು ಅಂತ ಹೇಳಿ ಅಥವಾ ಅವ್ರು ನನ್ಗೆ ಕೆಟ್ಟದಾಗಿ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಹೇಳಿದ ಕೂಡಲೇ ನಾನೇನು ಹೆದರಿ ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಹೆಣ್ಣಲ್ಲ. ಜನ ನೋಡ್ತಾ ಇದ್ದಾರೆ, ಜನರ ಕೆಲಸ ಮಾಡ್ತಾ ಇದ್ದೇನೆ. ಸೊ ಅದಷ್ಟು ಸಾಕು, ಜನರ ಆಶೀರ್ವಾದ ಇದ್ರೆ ಸಾಕು. ಈ ಹುಚ್ಚರ ಆಶೀರ್ವಾದ ನಂಗೆ ಅಗತ್ಯ ಇಲ್ಲ. ಪ್ರತಿಭಾ ಕುಳೈ ಅವರಿಗೆ ಹಸಿರು ಬಣ್ಣ ಅಂದ್ರೆ ಇಷ್ಟ, ಹೌದಾ ಅಂತ ಹೇಳಿ? ಇಲ್ಲ, ಯಾಕೆ ಅಂದ್ರೆ ಎಲ್ಲಾ ಕಡೆನೂ ಈಗ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹಸಿರು ಸೀರೆ ಉಡ್ತೀರಾ, ಹಸಿರು ತಿಲಕವನ್ನು ಇಡ್ತೀರಾ, ಇದೇ ಫೇಸ್ಬುಕ್ ವಾಟ್ಸಪ್ ಗಳಲ್ಲಿ ಗುಣಗಾನಗಳು ನಡೀತದೆ. ಹಸಿರು ಅಂದ್ರೆ ಇಷ್ಟ ಪ್ರತಿಭಾ ಕುಳೈ ಅವರಿಗೆ, ಕೇಸರಿ ಅಂದ್ರೆ ವಿರೋಧ. ಹಸಿರು ಅಂದ್ರೆ ಆಕ್ಚುಲಿ ಇದು ಏನಂದ್ರೆ, ಹಸಿರು ಅಂದ್ರೆ ಏನು, ವಾಟ್ ಅಕಾರ್ಡಿಂಗ್ ಟು ಯು ಹಸಿರು ಅಂದ್ರೆ ಏನದು? ಏನದು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಎಲ್ಲವೂ ಕೂಡ ಒಂದು ಬಣ್ಣಗಳಲ್ಲಿ ಒಂದಾದದ್ದು. ಆದ್ರೆ ಈಗ ಫೇಸ್ಬುಕ್ ಗಳಲ್ಲಿ ಅದೇ ನಿಮ್ಗೆ ಕಮೆಂಟ್ ಗಳು ಬರುವಂತದ್ದು. ಪ್ರತಿಭಾ ಕುಳೈ ಅವರು ಹಸಿರನ್ನು ಮಾತ್ರ ಗೌರವಿಸ್ತಾರೆ, ಅದನ್ನೇ ಇಷ್ಟಪಡ್ತಾರೆ. ಅಫ್ಕೋರ್ಸ್ ನಾನು ಎಲ್ಲಾ ಬಣ್ಣಗಳನ್ನು ಗೌರವಿಸ್ತೇನೆ. ಹಸಿರನ್ನು ಗೌರವಿಸ್ತೇನೆ, ಬಿಳಿಯನ್ನು ಗೌರವಿಸ್ತೇನೆ, ಕೇಸರಿಯನ್ನು ಸಹ ಗೌರವಿಸ್ತೇನೆ. ನೀವು ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳ ಮನೆಗೆ ಹೋಗಿ ನೋಡಿದ್ರೆ, ಅವರ ಕಬಡ್ ತೆಗೆದು ನೋಡಿದ್ರೆ, ಪ್ರತಿಯೊಬ್ಬರ ಹತ್ರ ಹಸಿರು ಬಣ್ಣದ ಸೀರೆ ಇದ್ದೇ ಇರ್ತದೆ. ನಾವು ಹಿಂದೂಗಳಲ್ಲಿ ಅದೇ ನಮ್ಮ ಸೀಮಂತ ಆದಾಗ ಕಂಪಲ್ಸರಿಯಾಗಿ ನಾವು ಹಸಿರು ಬಣ್ಣವನ್ನೇ ಉಡ್ತೇವೆ. ಸೊ ಈ ಹಸಿರು ಬಣ್ಣ ಏನಿದೆ ಅದು ಒಂದು ಧರ್ಮಕ್ಕೆ ಸೀಮಿತವಾದ ಬಣ್ಣ ಅಲ್ಲ, ಅಥವಾ ಕೇಸರಿ ಬಣ್ಣ ಏನಿದೆ ಅದು ಒಂದು ಧರ್ಮಕ್ಕೆ ಸೀಮಿತವಾದ ಬಣ್ಣ ಅಲ್ಲ. ನನ್ನ ಕಬಟಲ್ಲಿ ತೆಗೆದು ನೋಡಿದ್ರೆ ಒಂದು 10 ಸೀರೆ ಹಸಿರಿದೆ, 10 ಸೀರೆ ಕೇಸರಿ ಇದೆ, ಮತ್ತೆ ಬೇರೆ ಬೇರೆ ಕಲರ್ಸ್ ಇದೆ. ಕಲರ್ಸ್ ಅನ್ನುವಂಥದ್ದು, ಇನ್ನು ನಾನು ಬೆಳಗ್ಗೆ ಎದ್ದ ಕೂಡಲೇ ಫೇಸ್ಬುಕ್ ಅಲ್ಲಿ ನಾನು ಇವತ್ತು ಯಾವ ಡ್ರೆಸ್ ಹಾಕ್ಬೇಕು, ಯಾವ ಬಿಂದಿ ಇಡಬೇಕು ಅಂತ ಕೇಳುವ ಪರಿಸ್ಥಿತಿ ಅಂತೂ ನನಗೆ ಇಲ್ಲ. ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಹೇಳ್ಕೊಂಡು ಅವ್ರಿಗೆ ಬೇಕಾಗಿ ನನ್ನ ಡ್ರೆಸ್ ಕೋಡ್ ಅನ್ನು ಚೇಂಜ್ ಮಾಡುವವಳು ನಾನು ಅಲ್ಲ. ಇನ್ನೊಂದೇನಂದ್ರೆ, ನೀವು ಮೀಡಿಯಾದವರು ಈ ಕಲರ್ಸ್ ಅನ್ನು ವೈಭವೀಕರಣ ಮಾಡ್ತೀರಿ ಅಂತ ಹೇಳಿ ಅನ್ಕೊಳ್ತೇನೆ. ಯಾಕೆಂದ್ರೆ ನನ್ಗೆ ನೆನಪಿದೆ, ಸತ್ತಾರಿಗೆ ಹೊಡೆದಾಗ ಸಡನ್ ಆಗಿ ನನ್ನ ಸೀರೆ ಬಣ್ಣ ಏನಿದೆ ಟಿವಿಯಲ್ಲೆಲ್ಲ ಆರೆಂಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ಆರೆಂಜ್ ಹಾಕಿಕೊಂಡು ಅಲ್ಲಿ ಒಂದು ದೊಡ್ಡ ನ್ಯೂಸ್ ಮಾಡಿದ್ರಿ ನೀವು. ಇನ್ನೊಂದು ಕಡೆ ನಾನು ಆಸಿಫನ ಬಗ್ಗೆ ಮಾತಾಡುವಾಗ ಆ ಹಸಿರು ಬಣ್ಣದ ಸೀರೆಯನ್ನು ಹಾಕಿದ್ರಿ. ಆ ಹಸಿರು ಬಣ್ಣದ ಸೀರೆ ನಿಮ್ದೇ ಒಬ್ರು ಯಾರೋ ಮೀಡಿಯಾದವರು ನಾನು ಎಲ್ಲೋ ಒಂದ್ ಕಡೆ ನಿಂತಾಗ ಅವರು ಕ್ಲಿಕ್ ಮಾಡಿದಂತದ್ದು, ಅದನ್ನೀಗ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಇದು ಬಣ್ಣ ಹಸಿರಲ್ಲ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಗ್ರೀನ್, ವೈಟ್ ಅಂಡ್ ಸ್ಯಾಫ್ರಾನ್ 3 ಕಲರ್ಸ್ ಅನ್ನು ಸಹ ರೆಪ್ರೆಸೆಂಟ್ ಮಾಡುವಂತ ಪಕ್ಷ. ಸೊ ನೀವು ಅದನ್ನು ಹಸಿರೇ ಹಾಕ್ತೇನೆ. ಅಫ್ಕೋರ್ಸ್ ನಂಗೆ ಹಸಿರು ಇಷ್ಟ ಇದೆ, ಕೇಸರಿನೂ ಇಷ್ಟ ಇದೆ, ಕಪ್ಪು ಬಣ್ಣನೂ ನಂಗೆ ತುಂಬಾ ಇಷ್ಟ. ನಾನು ಯಾವ ರೀತಿ ಡ್ರೆಸ್ ಮಾಡ್ಬೇಕು ಅಂತ ಹೇಳಿ ಈ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಇರುವಂತ ಹುಚ್ಚರ ಹತ್ರ ನಾನು ಕೇಳ್ಬೇಕಂತ ಇಲ್ಲ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಜೊತೆ ಈ ವಾರದ ಅತಿಥಿಯಾಗಿ ತಿರುಗುಬಾಳದಲ್ಲಿ ನಮ್ಮ ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರ ನೀಡಿದಂತಹ ಪ್ರತಿಭಾ ಕುಳೈ ಅವರಿದ್ರು. ಕೊನೆಗೆ ಅವರಿಗೆ ಧನ್ಯವಾದಗಳು ಮೇಡಮ್, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದದಕ್ಕೆ. ಇದಾಗಿತ್ತು ಈ ವಾರದ ತಿರುಗುಬಾಣ. ಮುಂದಿನ ವಾರದ ತಿರುಗುಬಾಣದಲ್ಲಿ ಇನ್ನೊಬ್ರು ಅತಿಥಿ ಜೊತೆ ಇದೇ ರೀತಿಯಾದಂತಹ ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರವನ್ನು ಕೂಡ ಕೊಡೋದಕ್ಕೆ ಅವರು ಕೂಡ ಸಜ್ಜಾಗಿದ್ದಾರೆ. ಇದಾಗಿತ್ತು ಈ ವಾರದ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.